ಮೋದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಮ್ಮ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರೇ ಸಾಕ್ಷಿ. ಅತ್ಯಂತ ಬಡತನದಲ್ಲಿ ಬಂದಂತಹದು ಆರ್ಎಸ್ಎಸ್ ಕಾರ್ಯಕರ್ತರಾಗಿ ಸೇವೆಯನ್ನ ಸಲ್ಲಿಸಿ ಈಗ ಪ್ರಧಾನಿ ಹುದ್ದೆಗೆ ಏರಿರುವಂತಹದ್ದು ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಬಗ್ಗೆ ವಿಶೇಷ ವರದಿ ಇದೆ, ನೋಡ್ಕೊಂಡು ಬರೋಣ. Let's have a bit of fun till I downfall. My love, if you feel like I do right now, don't say you're on the run to the other side. My love, but you never do. Sugar, there's a reason why we lose. You say you wanna cry, but you never do. Sugar, there's a reason why we lose. You want. Let's have a bit of fun till I downfall. My love, if you feel like I do right now, don't say you're on the run to the other side. My love, you say you wanna try, but you never do. Sugar, there's a reason why we lose. You say you wanna try, but you never do. Sugar, there's
Let's have a bit of fun till I downfall. My love, if you feel like I do right now, don't say you're on the run to the other side. My love, you say you wanna try, but you never do. ಮೋದಿಯವರು ನಡೆದು ಬಂದಂತಹ ಹಾದಿಯ ಬಗ್ಗೆ ನೋಡ್ಕೊಂಡು ಬಂದ್ವಿ. ಎಸ್, ಮೋದಿಯವರು ಗುಜರಾತ್ನಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಮೋದಿಯವರನ್ನೇ ಹೋಲುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ ನಮ್ಮ ಜೊತೆ, ಕರಾವಳಿಯವರು. ಎಲ್ಲಿಯ ಗುಜರಾತ್ ಹಾಗೂ ಎಲ್ಲಿಯ ಕರಾವಳಿ ಅನ್ನುವಂತಹ ಕನ್ಫ್ಯೂಷನ್ಸ್ ನಿಮ್ಮೆಲ್ಲರಿಗೂ ಇದೆ. ಎಸ್, ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮೋದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಮೋದಿಯವರ ಜೀವನದ ಬಗ್ಗೆ ತಿಳ್ಕೊಂಡ್ವಿ. ಮೋದಿಯವರ ಮುಖಚರಿಯನ್ನೇ ಹೋಲುವಂತಹ ನಮ್ಮ ಕರಾವಳಿಯವರಾದಂತಹ ಸದಾನಂದ ನಾಯಕ್ರವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸದಾನಂದ ನಾಯಕ್ರವರೇ, ಮೋದಿಯನ್ನ ಹೋಲಿಕೆ ಆಗ್ತೀರಿ ನೋಡ್ಲಿಕ್ಕೂ ಕೂಡ. ಆ ಮೋದಿಯನ್ನ ಹೋಲಿಕೆ ಆಗ್ತೀರಿ ಅಂತ ಮೊದಲನೇದಾಗಿ ನಿಮ್ಗೆ ಯಾರು ಹೇಳಿದ್ರು? ಮೊದಲೇದಂದ್ರೆ ನಾವು ಜನವರಿ 2ಕ್ಕೆ ಹರಿದ್ವಾರ ಹೊರಟ್ವಿ. ನಾವು ಹರಿದ್ವಾರ ಹೊರಟಾಗ ನಾವು ಅಡಿಗೆ ಕೆಲಸಕ್ಕಾಗಿ ಹೊರಟು. ನಾವು 10 ಜನ ಟೀಮ್ ಇತ್ತು. ಅದರಲ್ಲಿ ಮುಖ್ಯವಾಗಿ ಶಿವ ಅಂತ ಹೇಳಿ ಹರಿಗಂಡಿ, ಶಿವಾನಂದ ಹರಿಗಂಡಿಗೆ ಅಂತ ಇವರಿಬ್ಬರು GSP ಅವರು. ನಾವು 10 ಜನ ಮ್ಯಾಂಗ್ಳೂರ್ ಟು ಹರಿದ್ವಾರ 16 ಬಗೆ ರೈನ, ಅದರಲ್ಲಿ ಕಿಚನ್ ಎಲ್ಲ ವೆಂಕಟರಮಣ, ಮಂಗಳೂರು ವೆಂಕಟರಮಣ ದೇವಸ್ಥಾನ ಎಲ್ಲ ರೆಡಿ ಮಾಡಿಕೊಂಡು ಬೇಕಾದ ವಸ್ತುಗಳು ರೆಡಿ ಮಾಡಿಕೊಂಡು ನಾವು ಹರಿದ್ವಾರ ಹೋದ. ಹರಿದ್ವಾರ ಅಂದರೆ ಸರ್ 48-52 ಗಂಟೆ ನಮಗೆ ತಾಗ್ತದೆ ಹೋಗಲಿಕ್ಕೆ. ಅಂದರೆ ಸಾಧಾರಣ 8-9 ದಿವಸ ನಂಗೆ ಗಡ್ಡೆ ತೆಗಿಲಿಕ್ಕೆ ಟೈಮ್ ಸಿಗಲಿಲ್ಲ. ಅಂದರೆ ಅಡಿಗೆ ಕೆಲಸ ಇತ್ತು, ತುಂಬ ಬಿಸಿ ಇತ್ತು. ಆಗ ಹೇಳಿದ್ರು ನಿಮ್ಮ ಸೇಫ್ ಅದೇ ರೀತಿ ಮೋದಿಯವರ ಟೈಪ್ ಬರ್ತದೆ ಅಂತ ಹೇಳಿದರು ಕೆಲವು ಜನ. ಅಲ್ಲಿಂದ ರಾಜಸ್ಥಾನ ಕೋಟದಲ್ಲಿಯೂ ಅದೇ ರೀತಿ ಹೇಳಿದರು. ಒಬ್ಬರು ಬಂದು ಆ ಮೋದಿ ಜೈಸದಕ್ಕೆ ಮೇ ಭಾಗ್ಯ ಮೈ ಬೇಕನೆ ಕಿ, ಅಲ್ಲಿ ನೀರು ತುಂಬ ಉಂಟು ರಾಜಸ್ಥಾನ ಕೋಟದಲ್ಲಿ. ಅಂದರೆ ನೀರು ತುಂಬಿಸಿ ನಿಂತಾಗ ಸುಮಾರು ಹೊತ್ತು ನಿಂತ ಆಗ ಬಂದು ನಿಮ್ಮ ಮುಖ ಆಪ್ ಮೋದಿ ಜೈಸ ಬೋಲ್ಕೆ ಮೈ ದೇಖ್ನೆ ಕೆ ಭಾಗ್ಯ ಹಾಗಂತ ಹೇಳಿದರು. ಅಲ್ಲಿಂದ ಅದು ಟಚ್ ಅಪ್ ಆಗ್ತಾನೆ ಹೋಯ್ತು. ವಿಘ್ನೇಶ್ವರ ಹೊಸ ಗಣಪತಿ ಹಬ್ಬದಲ್ಲಿ ಅಂದರೆ ಅದೊಂದು ಕೇಬಲ್ ಟಿವಿಗೆ ಒಂದು ಟಚ್ ಮಾಡಿ ಕೊಟ್ಟರು ನನ್ನ ಫೋಟೋವನ್ನು, ನಾವು ಕೂತ್ಕೊಂಡ ಸಭೆಯಲ್ಲಿ ಕೂತ್ಕೊಂಡಾಗ. ಆಮೇಲೆ ನಮ್ಮ ಕೃಷ್ಣ ಲೀಲೋತ್ಸವದಲ್ಲಿ ಅಲ್ಲಿ ತುಂಬ ಇದಾಯ್ತು. ಇದು ಅದಾದ ಕೂಡಲೇ ಬಜ್ಪೆ ನವಚೇತನ ಕ್ಲಬ್ನವರು ಅವರು ನನ್ನನ್ನು ಕರೆಸಿದರು ನವರಾತ್ರಿ ಟೈಮಲ್ಲಿ, ಮೂರ್ತಿ ವಿಸರ್ಜನೆ ಟೈಮಲ್ಲಿ. ಆವಾಗ ಕರೆದಾಗ ಅಲ್ಲಿನೂ ನನಗೆ ಅಷ್ಟು ಸ್ಟೇಜ್ ಹತ್ತಿ ಒಂದು ಅನುಭವ ಇಲ್ಲ. ಬಾಲ ಕಾರ್ಮಿಕಾಗಿ ನಾನು ಹೋಟ್ಲ್ ಕೆಲಸದಿಂದ ನನ್ನ ಜೀವನ ಸಾಗಿಸ್ಕೊಂಡು ಬಂದದ್ದು. ಆದರೆ ಅಲ್ಲಿ ಒಂದು ಸ್ವಲ್ಪ ಟ್ರಯಲ್ ಕೊಟ್ಟಿದ್ದು, ನನ್ನ ಮೊಬೈಲ್ ಕೊಟ್ಟಿದ್ದರು, ನೀವು ನೋಡಿ ಇದು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತೇಳಿ. ಅಲ್ಲಿ ಒಂದು 3-4 ಸಾರಿ ಪ್ರಾಕ್ಟೀಸ್ ಕೊಟ್ಟರೆ ಹೇಗೆ ಅಂತ ಹೇಳಿದ್ರೆ, ಅಲ್ಲ ನೀವು ಮಾಡಿದ ಆ್ಯಕ್ಷನ್ ಹೋಗಿ ಅಂತ ಹೇಳಿದರು ಅವರು. 2 ಟ್ಯಾಬ್ಲೋ ಇದರಲ್ಲಿ ಗಾಡಿಯಲ್ಲಿ 2 ಸಾರಿ ಇದು ಮಾಡಿ ಮತ್ತೆ ಹೋಯ್ತು. ಅಲ್ಲಿ ತುಂಬ ನನಗೆ ಸಪೋರ್ಟ್ ಸಿಕ್ತು. ಅಂದರೆ ದೇವಿಗೆ 3 ಸಾರಿ ಹೂ ಚೆಲ್ಲೋದಿತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ. 3 ಸಾರಿ ಹೂ ಚೆಲ್ಲಬೇಕಾದ್ರೆ ಚೆಲ್ಲಿ ನಾನು ಸಿಂಪಲ್ ಕೆಳಗೆ ಇಳಿಬೇಡಿ, ಒಮ್ಮೆ ಕೈ ಮಾಡಿ ಅಂತ ಹೇಳಿದರು. ಕೈ ಮಾಡಬೇಕಾದ್ರೆ ಎದುರು ಎಲ್ಲ ಎಷ್ಟು ಜಾತ್ರೆ ತರ ಎಲ್ಲರ ಕೈಯಲ್ಲಿ ಮೊಬೈಲ್ ಕ್ಲಿಕ್ಕಿಂದ ಇದು ಇತ್ತು. ಆವಾಗ ಅಲ್ಲಿ ರೆಕಾರ್ಡ್ 15,000 ಚಿಲ್ಲರೆ ಮೊಬೈಲ್ ಕ್ಲಿಕ್ ಆಗಿತ್ತು ಇದರಲ್ಲಿ. ಬೆಳಿಗ್ಗೆ 8:30 ತನಕ ಇತ್ತು. ಅಲ್ಲಿ ಎಲ್ಲಿ ಒಂದು ಪೂಜೆಗೆ ಇದು ಮಾಡ್ತಾ ಅಲ್ಲಿ ಒಂದು ನಮಗೆ ಪ್ರೋಗ್ರಾಮ್ ಕೊಡಲಿಕ್ಕೆ 8:30ರಿಂದ 5:30 ಗಂಟೆ. ಅಂದರೆ ಮುಸ್ಲಿಂ ಸಮೇತ ನನಗೆ ಸಪೋರ್ಟ್ ಕೊಟ್ಟಿದ್ರು. ಮುಸ್ಲಿಮರ ಸಮೇತ ಬಂದು ಫೋಟೋ ತೆಗೆದು ಇದು ಮಾಡಿ ಆ ರೀತಿ ಸಪೋರ್ಟ್ ಅಲ್ಲಿ. ಎಸ್, ಹಿಂದೆ ಇದ್ದಂತಹ ರೀತಿಗೂ ಈಗ ಇರುವಂತಹ ರೀತಿಗೂ ಎಲ್ಲೇ ಹೋದ್ರೂ ಕೂಡ ಮೋದಿ ತರ ನೋಡ್ತಾರೆ. ನಾವು ಗುಜರಾತಿಗೆ ಹೋದಾಗ ಫಸ್ಟ್ ದಿವಸ ನಮಗೆ ಖಾನಾಪುರ್ ಇದಕ್ಕೆ ಹೋದೆವು ನಾವು, ಕಾರ್ಯಾಲಯಕ್ಕೆ, ಮೇನ್ ಕಾರ್ಯಾಲಯಕ್ಕೆ ನಮಗೆ ಅಲ್ಲಿ ಟಚ್ ಮಾಡಿದ್ರು. ಈ ಶೋಭಾ ಕರಂದಲ್ಜಿ ಅವರ PA ಅವರು ಇದ್ದಾರೆ, ಅಲ್ಲಿಗೆ ಟಚ್ ಮಾಡಿದ್ರು. ಅಲ್ಲಿ ಹೋದಾಗ 6 ಜನ ಅಲ್ಲಿ ಕೆಲಸಕ್ಕಿದ್ದಿಲ್ಲ, ಅವ್ರು ಡೆಲ್ಲಿ ಹೋಗಿದ್ರು. ಅವ್ರು ಹೇಳಿದ್ರು ನೀವು BJP ಕಾರ್ಯಕರ್ತರ ಅಂತ. ಗಾಂಧಿ ಇದ್ರ ಜೊತೆಗೆ. ಅಲ್ಲ, ನಾವು ಕಾರ್ಯಕರ್ತರಲ್ಲ, ನಮ್ಮ ಮುಖ ಗಾಂಧಿ ಮೋದಿ ಥರ ಇದೆ, ಗುಜರಾತ್ನಲ್ಲಿ ಹುಟ್ಟಿದ್ದಾರೆ, ಹಾಗಾಗಿ ನಾವೊಂದು ಸಪೋರ್ಟ್ ಕೊಡುವಂತ ಬಂದದ್ದು ಅಂತೇಳಿ. ಹಾಗೆ ಬನ್ನಿ, ಇದು ಒಳ್ಳೇದಾಯ್ತು ಬಂದದ್ದು. ನಿಮಗೆ ಸಪೋರ್ಟ್ ಕೊಡ್ಲಿಕ್ಕೆ ಅಂದರೆ ನಿಮ್ಮ ಖರ್ಚಿಂದಲೇ ಲಾಡ್ಜಿಂಗ್ ಊಟದ ವ್ಯವಸ್ಥೆ ಇದು ಮಾಡಿ ಹೋಗ್ಬೇಕು, ನಿಮಗೆ ಸರ್ಟಿಫಿಕೇಟ್ ಕೊಡ್ತದೆ. ಆದರೆ ನಮ್ಮ ಶರೀರ ಮುಖ ನೋಡಿ ಒಬ್ರು ಹೇಳಿದ್ರು ನೀವು ಇಂಥ ಕಡೆ ಹೋಗಿ ಅಂತ ಹೇಳಿದರು. ಅಲ್ಲಿ ಹೋದೆ. ಬೆಳಿಗ್ಗೆ ಹೋದ ಕೂಡಲೇ ತುಂಬ ಸಪೋರ್ಟ್ ಸಿಕ್ತು. ಅವ್ರು ಹೇಳಿದ್ರು ಮಧ್ಯಾಹ್ನ ಪುನಃ ಉಂಟು ಎಲೆಕ್ಷನ್ ಪ್ರಚಾರ,
ಲಾಡ್ಜಿಗೆ ನಿಲ್ಲಿಸಿದ್ರು, ಊಟ ಕೊಡಿಸಿದ್ರು. ಮಧ್ಯಾಹ್ನ ಬಂದಿಲ್ಲ ಅವರು, ನಾವು ಫೋನ್ ಮಾಡಿದ್ರೆ ಬರ್ತೆ 6:15 ಗಂಟು ಖಾನಾಪುರ ಕಾರ್ಯಾಲಯಕ್ಕೆ ತಂದು ಬಿಟ್ಟರು. ಅವ್ರು ಪುನಃ ಹೇಳಿದ್ರು ಇದು ಆಗೋದಿಲ್ಲ, ಇಲ್ಲಿ ನೀವೇ ಖರ್ಚು ನೋಡಿದ್ರೆ ಎಂತ ಮಾಡೋದು. ನಮಗೊಂದು ಆಸೆ, ತುಂಬ ಆಸೆಯಿಂದ ಬಂದಿದ್ದೆ ನಾವು. ಆದರೆ ನಾವು ಎಣಿಸಿದ ಮನಸ್ಸಲ್ಲಿ ಗಾಂಧಿ ಕುಟೀರ, ಗಾಂಧಿ ಆಶ್ರಮ ನೋಡಿ ಹೋಗ್ಬೇಕು ನಾವು, ಎಂಥದೇ ಆಗಲಿ ಅಂಥೇಳಿ ರೈಲ್ವೆ ಸ್ಟೇಷನ್ ನಿಂತ್ಕೊಂಡು ಗಾಂಧಿ ಆಶ್ರಮ ಇದನ್ನು ನೋಡಿದ್ವಿ. ಅಲ್ಲಿ ನಮಗೆ ತುಂಬ ಸಪೋರ್ಟ್ ಸಿಕ್ತು. ದೊಡ್ಡ ದೊಡ್ಡರೆಲ್ಲ ಮೊಬೈಲ್ ಇದು ಫೋಟೋ ತೆಗೆಸಿದ್ರು, ಇದು ಮಾಡಿದರು. ಅಲ್ಲಿ ಒಬ್ಬರು ಮೇಡಮ್ ಇದ್ರು, ಅವ್ರು ಹೇಳಿದ್ರು ನೀವು ನಿಲ್ಲಿ ಹೋಗೋದು ಬೇಡ, ನಿಮಗೆ ಕಮ್ಮಿ ಇದರಲ್ಲಿ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅಲ್ಲಿ ಹೇಳಿದ್ದು ನಮಗೆ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿ, ಊಟದ ನಾವು ನೋಡ್ಕೊಳ್ತೇವೆ, ಲಾಡ್ಜಿಂಗ್ ವ್ಯವಸ್ಥೆ ಮಾಡಿಕೊಡಿ ಅಂತ, ನಿಲ್ಲಿಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ಸಾಧಾರಣ ಸಾಕು ಅಂತ ಹೇಳಿದೆ. ಅಲ್ಲಿ ಒಂದು ಕಾರ್ಯಕರ್ತ ಹೋಟೆಲ್ ನಮ್ದು ಅವಾಗ ಊಟ ಕೊಟ್ಟು, ಗೀತಾ ಮಂದಿರ ಬುಲ್ಲಾಬಾಗ್ ರಸ್ತೆ ಅಂಥೇಳಿ ಅಲ್ಲಿಗೆ ನಮಗೆ ಟಚ್ ಮಾಡಿದೆ. ಅಲ್ಲಿಂದ ಮತ್ತೆ ಹಿಂದೆ ನೋಡಲಿಲ್ಲ ನಾವು 20 ಕ್ಷೇತ್ರ ತಿರುಗಿದೆ, ಸಾಧಾರಣ ಒಂದು 20 ಕ್ಷೇತ್ರದಲ್ಲಿದೆ ತಿರುಗಿ ನಾವು ಅಡ್ವರ್ಟೈಸ್ ಬೆಳಿಗ್ಗೆ ಸಾಯಂಕಾಲ 11 ಗಂಟೆ ಅಡ್ವರ್ಟೈಸ್ ಕೊಡ್ತಾನೇ ಇದ್ದೇವೆ ನಾವು. ಅಲ್ಲಿಂದ ಮತ್ತೆ ಅಲ್ಲಿಂದ ನಮಗೆ ಇವ್ರು ಸಿಕ್ಕಿದ್ರು, ಮೋದಿಯವರ ಸಣ್ಣ ತಮ್ಮ. ಅವರು ನಮ್ಮನ್ನು ನೋಡಿದವರೇ ಹೇಳಿದರು ಬಾಪೂಜಿ ಆಯೆ ಸಬ್ ಲೋಗ್ ಫೋಟೋ ಕಿಚ್ಚೋ. ಮತ್ತು ತುಂಬ ಖುಷಿಯಿಂದ 60 ಜನ ಸ್ಟಾಪ್ ಇದ್ರು, ಅವ್ರದ್ದು ಎಲ್ಲ ಫೋಟೋ ಇದು ಮಾಡಿದರು. ಮತ್ತೆ ಹೇಳಿದರು ನೀವು 26 ಜನವರಿ ಡಿಲ್ಲಿಗೆ ಟ್ಯಾಬ್ಲೆಗೆ ಸೆಟ್ ಆಗ್ತೀರಾ ಕೇಳಿದ್ರು. ಆಯ್ತು ಅಂತ ಹೇಳಿ ನಾವು ಈಗ 26 ಜನ ಡಿಲ್ಲಿಯಲ್ಲಿ ನಮಗೊಂದು ಅವ್ರಿಗೆ ಒಂದು ಭೇಟಿಯಾಗಿ, ಇಲ್ಲಾಂದ್ರೆ ಅವ್ರ ಕೈ ಎತ್ತಿಸ್ಕೊಳ್ಳೋ ನಮಗೊಂದು ಯೋಗ ಉಂಟಂದು ನಾನು ಅನ್ಸ್ಕೊಂಡಿದ್ರಿ, ಇದ್ರೆ ನಮಗೆ ಸಿಕ್ಕಿದ್ರೆ ಅದಕ್ಕೆಲ್ಲ ಟಚ್ ಆಗ್ತಾ ಉಂಟು ಈಗ. ಹಾಗೆ ಸರ್. ಎಸ್, ಈಗ ಆಗ್ತಿರುವಂತಹ ಒಂದು ಎಲ್ಲಿ ಹೋದ್ರೂ ಕೂಡ ಮೋದಿ ಅನ್ನುವಂಥದ್ದು ಹಾಗೂ ಸೆಲ್ಫಿಯನ್ನ ಕ್ಲಿಕ್ಕಿಸುವಂತಹ ಭರಾಟೆ ಇರಬಹುದು. ಸೊ ಮೊದಲಿದ್ದಂತಹ ಲೈಫ್ಗೂ ಈಗ ಜನ ನೋಡುವಂತಹ ರೀತಿಯ ಬದಲಾವಣೆಗಳು ಹೇಗೆ ಅನ್ನಿಸ್ತಾ ಇದೆ? ನನ್ನ ಸ್ಥಿತಿ ಹಿಂದಿನಿಂದ ಬದಲಾವಣೆ ಮಾಡ್ಕೊಂಡಿಲ್ಲ. ಜನರು ಎಲ್ಲಿ ಹೋದ್ರು ಒಂದು ಬಸ್ಸಿನವನು ಹೊರ ನೋಡ್ತಾನೆ, ರಿಕ್ಷಾದವನು ಹೊರ ನೋಡ್ತಾನೆ, ಎಲ್ಲಿ ಹೋದ್ರೆ ಸೆಲ್ಫಿಗೆ ಅವ್ರ ಮುಖದ ಮೇಲೆ ಮಂದಹಾಸ ಬೀಳಿ, ಅದೇ ನನಗೆ ಖುಷಿ ಅನಿಸ್ತದೆ. ನನಗೆ ಸೆಲ್ಫಿ ತೆಗೆದೊಂದು ಮಂದಹಾಸ ಬೀಳಿ ಅವರ ಮುಖದಲ್ಲಿ ಬರ್ತಾ, ಅದೇ ನನಗೆ ಖುಷಿ ಅನಿಸ್ತದೆ. ಆ ರೀತಿ ಭಾವನೆಯಲ್ಲಿ ಇದ್ದೇನೆ. ಈ ಹಿಂದೆ ಇದ್ದಂತಹ ಜೀವನ ಹೇಗಿತ್ತು, ನಿಮ್ಮ ವೃತ್ತಿ ಬದುಕು, ಹಾಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಕುಟುಂಬದ ಬಗ್ಗೆ ನನ್ನ ಹೆಂಡತಿಯು ನೇಗಿಲಿಗೆ ನೊಗಕ್ಕೆ 2 ಹೆಗಲಂತೆ ಆ ರೀತಿ ಇದೆ. ಟೈಲರಿಂಗ್ ಗೊತ್ತುಂಟು, ಸಣ್ಣ ಒಂದು ದಿನಸಿನ ಅಂಗಡಿ. ಅವ್ರ ತಾಯಿ ಮನೆಯಲ್ಲಿ ದಿನಸಿ 80 ಬಡಗಬೆಟ್ಟು ಅಂತ ಹೇಳಿ, ತಂದೆ ಹೆಸರು ಶ್ರೀನಿವಾಸ್ ನಾಯ್ಕ ಅಂತ, ಒಳ್ಳೆಯ ವ್ಯಕ್ತಿ, ಆ ಊರಿನಲ್ಲಿ ಒಂದು ಒಳ್ಳೆಯ ವ್ಯಕ್ತಿ. ದೊಡ್ಡ ಕುಟುಂಬ, 7 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ದೊಡ್ಡ ಕುಟುಂಬ. ಅದರಲ್ಲಿ ಅವರಿಗೆ ಅಂಗಡಿ ಇದು ಮಾಡಿ ಪಿಗ್ಮಿ ಹಣದಿಂದ ಅವರಿಗೊಂದು ಮದುವೆ ಹೋಗಕ್ಕೆಲ್ಲ ಅದರಿಂದ ಸಾಧಾರಣಷ್ಟು ಮಾಡಿದ್ದಾರೆ. ಒಳ್ಳೆ ಇದರಲ್ಲಿ ಅಲ್ಲೆಲ್ಲಿ ಅವರು ಹೆಣ್ಮಕ್ಳು ಅವರ ಗಂಡಂದ್ರ ಒಟ್ಟಿಗೆ ಒಂದು ಅಂಗಡಿ ಅಂತ ಮಾಡಿ, ಬಂಗ್ಲೆಗುಡ್ಡೆಯಲ್ಲಿ ಒಬ್ಬರು ಇದ್ದಾರೆ, KMC ಹತ್ರ ಕಾರ್ಕಳ ಹುಡ್ಕೋದಲ್ಲಿ ಒಬ್ಬರು ಇದ್ದಾರೆ, ಒಬ್ಬರು ಬಾಂಬೆಯಲ್ಲಿದ್ದಾರೆ, ಒಬ್ಬರು ಪುತ್ತಿಗೆಯಲ್ಲಿದ್ದಾರೆ. ಹೀಗೆ ಇದು ಮಾಡ್ಕೊಂಡು ನನ್ನ ಅಣ್ಣ ತಮ್ಮಂದ್ರೆ ಬೇಕೆಂದರೆ ಸುರೇಶ್ ನಾಯ್ಕ್ ಅಂತೇಳಿ ನನ್ನ ತಮ್ಮ, ಮುಂಚೆ ಗಣೇಶ್ ಸ್ಪೆಷಲ್ ಡ್ರೈವರ್ ಆಗಿದ್ದ, ಈಗ KMCಯಲ್ಲಿ ಇದು ಮಾಡ್ಕೊಂಡು ರಿಕ್ಷಾ ಚಾಲನೆ ಮಾಡಿ ಒಳ್ಳೆ ರೀತಿ ಇದೆ. ಇನ್ನೊಬ್ಬ ತಮ್ಮ ಕಿದೂರು ಹೋಟ್ಲಲ್ಲಿದ್ದಾರೆ, ರಮೇಶ್ ನಾಯ್ಕ್ ಅಂತೇಳಿ. ಕಿದೂರು ಹೋಟ್ಲಲ್ಲಿ ಒಂದು 26-27 ವರ್ಷ ಸರ್ವಿಸ್ ಆಯಿತು. ಒಳ್ಳೆಯ ಒಂದು ವ್ಯಕ್ತಿ ಅಂತ ಅವ್ರು ಭವನೇಂದ್ರ ಕಿದೂರು, ನಿನ್ನ ತಮ್ಮ ಒಳ್ಳೆಯವನು, ಒಳ್ಳೆ ರೀತಿ ಇದು ಮಾಡ್ಕೊಂಡಿದ್ದಾರೆ. ಮತ್ತು ಅವರು ಸಹಾಯನೂ ಮಾಡಿದ್ದಾರೆ. ನನ್ನ ರಮೇಶ್ ನಾಯ್ಕರ ತಮ್ಮನ ಮಗಳು ಒಂದು ಕಾಲು ಮತ್ತು ಊನ ಇದೆ ಒಂದು ಮಗಳಿಗೆ, ಅವ್ರಿಗೆ ಸಹಾಯ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ. ನಾನು ಓಪನಿಂಗ್ ಕಿದೂರಲ್ಲಿ ಇದ್ದೆ ಹೋಟ್ಲಲ್ಲಿ, ಸಾಧಾರಣ ಒಂದು ತುಂಬ ವರ್ಷ 30 ಒಂದು 25 ವರ್ಷ ಹಿಂದ್ಗಡೆ ನಾನಿದ್ದೆ ನಾನು ಓಪನಿಂಗ್. ಒಳ್ಳೆ ವ್ಯಕ್ತಿ ಅವರು, ಒಳ್ಳೆ ವ್ಯಕ್ತಿ. ಎಸ್, ಹಾಗೇನೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರಿ. ಇವಾಗ ಅಂದ್ರೆ ಇತ್ತೀಚೆಗಷ್ಟೇ ನೀವು ಅಡುಗೆ ವೃತ್ತಿಯಲ್ಲಿದ್ರಿ, ಇವಾಗ ರಿಟೈರ್ಡ್ ಆದ್ರಿ. ರಿಟೈರ್ಡ್ ಆಗುವಾಗ ಒಂದು ಎಲ್ರಿಗೂ ಮಾದರಿ ಆಗುವಂತಹ ಒಂದು ಕೆಲಸವನ್ನು ಮಾಡಿದ್ರಿ. ನಿಮ್ಮ ಅಂಗಾಂಗಗಳನ್ನ ದಾನ ಮಾಡುವಂತಹ ಸಲುವಾಗಿ ಒಂದು ನೇತ್ರದಾನ ಆಗಿರ್ಬೋದು, ಹಾಗೆ ನಿಮ್ಮ ದೇಹವನ್ನ ಅನಾಟಮಿ ಸೆಕ್ಷನ್ಗೆ ಕೊಡ್ತೇನೆ ಅಂತ. ಸೊ ಇಂತಹದ್ದೊಂದು ಯೋಚನೆ ಹೇಗೆ ಬಂತು? ಯೋಚನೆ ಅಂದ್ರೆ ನನಗೆ ಅನಿಸುತ್ತೆ, ಬಾಲಕಾರ್ಮಿಕರಂದ್ರೆ 12 ರೂಪಾಯಿ ಸಂಬಳದಲ್ಲಿ ನಾನು ನನ್ನ ಜೀವನ ವೃತ್ತಿ ಶುರು ಆಯಿತು. ಆದರೆ ಇಷ್ಟು ಕಷ್ಟಪಟ್ಟು ಮೇಲೆ ಬಂದು ನಾನು ಇದು ಸುಟ್ಟರೂ ಹೋಯ್ತು, ಹುಗಿದ್ರೂ ಹೋಯ್ತು. ಹಾಗಾಗಿ ಒಂದು ದಾನ ಕೊಡುವ ನನ್ನ ಮನಸ್ಸಲ್ಲಿ ಬಂತು. ಮತ್ತೆ ಯಾವ ಭಾವನೆಗಳು ಇಲ್ಲ ಇಲ್ಲ. ಎಸ್, ಗುಜರಾತ್ಗೆ ಹೋಗ್ತೀರಿ ಚುನಾವಣಾ ಪ್ರಚಾರಕ್ಕೆ, ಅಲ್ಲಿ ನೀಡಿದಂತಹ ಒಂದು ಸ್ವಾಗತ ಇರ್ಬೋದು. ಹಾಗೆಯೇ ಗುಜರಾತ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅನ್ನುವಂಥದ್ದು ಒಂದು ಯಶಸ್ಸನ್ನ ಕಾಣ್ತು. ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು? ಅಂದ್ರೆ ನೀವು ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಹೋಗಿ ಭಾಗವಹಿಸಿದ್ರಿ. ಚುನಾವಣಾ ಪ್ರಚಾರ ಭಾಗವಹಿಸಿದೆ, ಉಮೇದಿಂದ ಒಳ್ಳೆ ಭಾಗವಹಿಸಿದೆ. ಆದ್ರೆ ಅಲ್ಲಿ ಭಾವನೆ ಒಂದು ದೊಡ್ಡ ದೊಡ್ಡ ಜನರು ನಾವೆಲ್ಲ ಕೇಳಿದ್ವಿ, ಹೇಗೆ ಮೋದಿಯವರು ಹೇಗೆ ಅಂತ ಹೇಳಿ ಕೇಳಿದ್ದೇವೆ. ಮೋದಿಯವರ ಅವ್ರ ತಂದೆಯವರ ಚಾಯಿ ಒಂದು ಕೊಕ್ಕ ಇತ್ತು ಸಣ್ಣದು, BST ಇದರ ಹತ್ರ, ಗೀತಾ ಮಂದಿರ BST ಇದ್ರ ಹತ್ರ, ಅಲ್ಲಿ ಹೋಗಿದೆ. ಅದನ್ನು ನೋಡಿ ಅಲ್ಲಿ ಇಲ್ಲ ಅಂತ ಇಲ್ಲಿಗ ಮಣಿನಗರ ಮೊದಲಾಗಿ ಅವರು ಚುನಾವಣೆ ವಿಧಾನಸಭೆ ವಿನ್ ಆದವರು ಅಲ್ಲಿಗೆ ಹೋದೆವು.
ಅಲ್ಲಿ ನಮ್ಮನ್ನು ತುಂಬ ಅವರು ಈಗ ಬರ್ಲಿಕ್ಕೆ ಆಗುದಿಲ್ಲ, ನಿಮಗೆ ಬಾಯಲ್ಲಿ ಜಿಲೇಬಿ ಪಾಪಡಿ ಕೊಟ್ಟು ತುಂಬಾ ಖುಷಿ ಪಟ್ರು. ಅವರು ರಾಜಕೀಯ ಎಲ್ಲಿ ಸೇರಿ ಮಾಡಿದ್ರು ಅಲ್ಲಿ ಹೋದೆ, ತುಂಬಾ ತುಂಬಾ ಖುಷಿ ಪಟ್ರು. ಎಲ್ಲಿ ಹೋದ್ರೆ ಕೆಲವು ಕಡೆ ಅಂತ ನಮ್ಗೆ ಹೋಗುವಾಗೆ ಇಲ್ಲ ಪರಿಸ್ಥಿತಿ. ಅಂದ್ರೆ ಮುತ್ತಿಗೆ ಸೆಲ್ಫಿಗಾಗಿ ಮುತ್ತಿಗೆ ಬೀಳ್ತಾರೆ. ನೀವು ಗುಜರಾತಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಗುಜರಾತಲ್ಲಿ ಇರಿ, ನಿಮ್ಗೆ ವ್ಯವಸ್ಥೆ ಮಾಡುವ ಅಂತ ಹೇಳಿ ಅಲ್ಲಿವರೆಗೆ ಭಾವನೆ ಇತ್ತು ಅವ್ರದ್ದು. ಮುಸ್ಲಿಂ ಹೆಣ್ಮಕ್ಳು ಸಮೇತ ಕುಚ್ಚು ಚಾಯ್ ಪಾನಿ ಪಿಲೋ, ಕುಚ್ಚು ತೊರೆಕು, ಕುಚ್ಚು ತಕ್ಲೀಫ್ ಆಯ್ತು ಬೋಲು, ಹಮ್ ಮದದ್ ಕರೆಗೆ, ಆ ಭಾವನೆ. ನಾವು ಯಾವತ್ತೂ ಹಣದ ವಿಷಯದಲ್ಲಿ ಇದಕ್ಕೆ ಹೋದಲ್ಲಿ ಊಟ ಚಾಯ್ ತಿಂಡಿ ಎಲ್ಲದೂ ಕೊಡ್ತಿದ್ರು. ಮನೆಗೆ ಹೋಗಿ ಮಕ್ಕಳೊಟ್ಟಿಗೆ ಫೋಟೋ ತೆಗಿಸ್ತಿದ್ರು. ತುಂಬಾ ತುಂಬಾ ಖುಷಿ ಅನಿಸ್ತದೆ, ನಿಜ ತುಂಬಾ ಖುಷಿ. ಒಂದು ಕಚ್ಚಿಯವರಿದ್ದರು, ರಮೇಶ್ ಮಹೇಶ್ವರಿ ಅಂದ್ರೆ, ಒಂದು ಈ ಪಗಡಿ ಅವರೇ ಕೊಟ್ಟದ್ದು, ಒಂದು ಶಾಲು ಒಂದು ಶೂ ಕೊಟ್ಟಿದ್ರು. ನೀನು ಯಾವತ್ತೂ ಬೇಕಾರೆ ಕಚ್ಚಿಗೆ ಬಾ, ನೀನು ಯಾವತ್ತೂ ಬೇಕಾದ್ರೆ ಕಚ್ಚಿಗೆ ಬಾ ಅಂತ ಹೇಳಿ ಅಷ್ಟು ಭರವಸೆಯಿಂದ ಇದು ಮಾಡಿ ಹೋಗ್ಬೇಕಿನ್ನು ಗುಜರಾತಿಗೆ. ಇನ್ನು ನಾವು 2-3 ತಿಂಗಳ ಗುಜರಾತಿಗೆ ಹೋಗಿ ಗುಜರಾತ್ನ ಒಡನಾಟವನ್ನು ಗಾಂಧಿ ಮೋದಿ ಸೇರಿ ನಾವು ಇಬ್ರು ಒಡನಾಟದಲ್ಲಿ ಇರ್ತೇವೆ. ಹಾಗೆ ನಿಮ್ ಜೊತೆ ಗಾಂಧಿ ಅವರು ಇದ್ರು, ಅವರು ಕೂಡ ಗಾಂಧಿ ತರನೇ ಹೋಲಿಕೆ ಆಗ್ತಾರೆ. ಅಲ್ಮೇಡಾ ಅವರು ಅಂದ್ರೆ ನಿಮ್ಮ ಸ್ನೇಹಿತರ ಅಥವಾ ಅದರ ನಂತರ ಪರಿಚಯ? ನನಗೆ ಮೋದಿಯವರು ಧರ್ಮಸ್ಥಳ ಬಂದ್ರಲ್ಲ ಉಜಿರೆಯಲ್ಲಿ ಅವರು ನಮ್ಮ ಪರಿಚಯ ಆಯ್ತು. ಉಜಿರೆ ಪರಿಚಯ ಆದ್ಮೇಲೆ ದಿವಸಕ್ಕೆ 1-2 ಸರಿ ಆದ್ರೂ ಫೋನ್ ಮಾಡೋದಿಲ್ಲ. ಊರಿಗೆ ಬಂದ್ರೆ ನನ್ನ ಸಿಕ್ಕಿ ಹೋಗ್ತಾರೆ, ಮಾತಾಡ್ತಾರೆ, ಇದು ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಇನ್ನು ಒಟ್ಟಿಗೆ, ನೀನು ರಿಟೈರ್ಡು ನಾನು ರಿಟೈರ್ಡ್. ಅವ್ರು 71 ವರ್ಷ ಪ್ರಾಯ, ನನಗೆ 59 ಪ್ರಾಯ. ಆದ್ರೆ 71 ಪ್ರಾಯ ಅಷ್ಟು ಉಮೇದಲ್ಲಿ ಗುಜರಾತ್ ಹೋಗಿ ತಿರುಗಾಡಿ ಆ ಚಳಿಯಲ್ಲಿ ಅವರು ತುಂಬಾ ಹೆಮ್ಮೆ ಅನಿಸ್ತದೆ. ನನಗಿಂತ ಅವ್ರದ್ದು ಹೆಮ್ಮೆ ಅನಿಸ್ತದೆ ನನಗೆ. ಒಬ್ರು ಕ್ರಿಶ್ಚಿಯನ್ ಆದ್ರೂ ಒಂದು ಸಪೋರ್ಟ್ ಕೊಡು. ಅವರು ಜಾತಿಯವರೆಲ್ಲ ಹೇಳ್ತಾರೆ, ನೀನು ಯಾತಕ್ಕೆ ಅದಕ್ಕೆ ಇದೆಲ್ಲ ಹೋಗ್ತಿ, ಯಾತಕ್ಕೆ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ನನಗೆ ತುಂಬಾ ಹೆಮ್ಮೆ, ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಈ ಒಂದು ಪ್ರಚಾರದಲ್ಲಿ ತೊಡಕೊಂಡ್ರಿ, ಇನ್ನೂ ಕೂಡ ಅತಿ ಹೆಚ್ಚು ಚುನಾವಣಾ ಪ್ರಚಾರದಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವಂತಹ ಏನಾದರೂ ಐಡಿಯಾಗಳಿದೆ ಅಥವಾ ನೀವು ಸ್ವಯಂ ಪ್ರೇರಿತರಾಗಿ ನಿಮ್ಮ ಸ್ವ ಇಚ್ಛೆಯಿಂದ ಹೋಗ್ತಾ ಇರುವಂತ? ನಾನು ಸ್ವ ಇಚ್ಛೆಯಿಂದ ಹೋಗ್ತೇನೆ. ಕೆಟ್ಟ ಕೆಲಸವನ್ನು ನನ್ನಿಂದ ಯಾರೂ ಮಾಡಿಸಬಾರ್ದು, ಒಳ್ಳೆ ಕೆಲಸನ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನನ್ನ ಭಾವನೆ ಉಂಟು. ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆ ಕೆಲಸ ಎಷ್ಟು ಬೇಕಾದ್ರೂ ನಾನು ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಒಳ್ಳೆ ಕೆಲಸಕ್ಕೆ ನಾನು ಎಲ್ಲಿಯಾದರೂ ನಡೆಯುತ್ತೇನೆ ಅಂತೇಳಿ ಆ ಭಾವನೆ ಉಂಟು. ನಿಮ್ಮ ಈ ಒಂದು ಹೊಸದಾಗಿ ಏನು ಈ ತರ ಚುನಾವಣಾ ಪ್ರಚಾರಗಳಿಗೆ ಹೋಗುವಂಥದ್ದು ಅಥವಾ ಗುಜರಾತ್ಗೆ ಹೋಗಿರುವಂತಹದ್ದು, ಈ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಮನೆಯವರಿಂದ ಯಾವ ರೀತಿ ಸಪೋರ್ಟ್ಸ್ಗಳು? ಫಸ್ಟಿಗಂತ ಹೋಗಬೇಡ, ಯಾಕಂದ್ರೆ ಎಲ್ಲಿಯ ಊರು ಅಂತ ಅಲ್ಲಿ ಅದ್ರ UP MP ಅಲ್ಲಿ ಗಲಾಟೆ ಆಗೋದು, ಕೊಲೆ ಆಗೋದು ಇದೆಲ್ಲ ಇರ್ತದೆ, ಹೋಗ್ಬೇಡ ಅಂತ ಹೇಳಿದ್ರು. ಈಗಂತ ಅವರು ತುಂಬಾ ಖುಷಿ ಅಂತ. ನಮ್ಮ ತಾಯಿಯವ್ರ ಹೆಸರು ರತ್ನಾಬಾಯಿ ಅಂತ ಹೇಳಿ ತುಂಬಾ ಖುಷಿ ಅನಿಸ್ತಾರೆ. ತುಂಬಾ ಖುಷಿ ಅನ್ಸದೆ ಅವರು ನಮ್ಮ ಬಗ್ಗೆ ಎಲ್ಲಿ ಬೇಕಾದ್ರೆ ಹೋಗಿ ಅಂತ ಜಾಗೃತಿಯಾಗಿರು, ಆ ರೀತಿ ಒಂದು ಭಾವನೆ ಉಂಟು. ಇವಾಗ ಆಗ್ತಾ ಇರುವಂತಹ ಚುನಾವಣೆಗಳಿಗೂ ಕೂಡ ಮುಂದೆ ಪ್ರಚಾರ ಮಾಡಬೇಕು ಅಂತ ಇದ್ದೀರಾ? ಹೋಗ್ತೇನೆ. ನನ್ನ ಜೀವನದಲ್ಲಿ ನನ್ನ ಆರೋಗ್ಯ ಸರಿ ಇರೋ ತನಕ ನಮ್ಮ ತಿರುಗಾಟ ಯಕ್ಷಗಾನದಲ್ಲಿ ನಿಲ್ಲುವುದಿಲ್ಲ ಅಂತ ಗಾಂಧಿ ಮೋದಿ. ಸೊ ರಿಟೈರ್ಡ್ ಆದ್ಮೇಲೆ ಇದೊಂಥರ ಬೇರೆ ರೀತಿ ಆಯ್ತು, ಖಂಡಿತವಾಗಿ ಬೇರೆ ರೀತಿ ಆಯ್ತು. ಹೌದು ಖಂಡಿತ. ನಿಮ್ಮ ಈ ಒಂದು ಚಹರೆ ಮೋದಿ ಅವರಿಗೆ ಹೋಲ್ತದೆ. ಸೊ ಕರಾವಳಿ ಜನರು ಯಾವ ರೀತಿಯಾಗಿ ತುಂಬಾ ಅಂದ್ರೆ ನಾವು ಮುರುಡೇಶ್ವರ ಹೋದಾಗ ರೈಲಲ್ಲಿ ಜಾತ್ರೆ ತರನೇ ನಮ್ಮನ್ನು ಮುತ್ತಿಗೆ ಬಿತ್ತರು. ನಮಗೆ ಪೂರ ಬೋಗಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಬಾಂಬೆಯಿಂದ ನಾವು ಬರಬೇಕಾದ್ರೆ ರೈಲಲ್ಲಿ ಅಹಮದಾಬಾದಿಂದ ಬರಬೇಕು, ತುಂಬ ಸಪೋರ್ಟ್ ನಮಗೆ, ಊಟ ತಿಂಡಿ ಕೊಟ್ಟು ಜಾತ್ರೆ ಥರನೇ ತಿರುಗಾಡ್ತೇವೆ. ನಮ್ಮನ್ನು ನಾವು ಕೂತ್ಕೊಂಡ್ರೆ ಬನ್ನಿ ಅಲ್ಲಿ ಹೋಗೋ ಇಲ್ಲಿ ಹೋಗೋ ಅಂತೇಳಿ ಇಡೀ ದಿವಸ ತಿರುಗಾಡ್ತಾನೆ ಇದ್ದೇವೆ ನಾವು. 24 ಗಂಟೆ ಇಲ್ಲಿಗೆ ಪ್ರಯಾಣ ಉಂಟು, ಅಹಮದಾಬಾದ್ ಟು ಉಡುಪಿಗೆ. ತುಂಬ ತುಂಬ ಸಹಕಾರ ಕೊಟ್ಟಿದ್ದಾರೆ, ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಮೋದಿಯನ್ನ ಅನುಕರಣೆ ಮಾಡುವಂತಹದ್ದು ಕಲಿತಾ ಇದ್ದೀರಾ? ಮಾತಿನ ಶೈಲಿ ಆಗಿರ್ಬೋದು, ನಡೆ ನುಡಿ ಇಂತಹದ್ದು? ಇಲ್ಲ, ಇಷ್ಟ ತನಕ ನನಗೆಲ್ಲ ಇನ್ನು ಹೋಗ್ಬೇಕು. ರಿಟೈರ್ಡ್ ಆದ್ಮೇಲೆ ಸ್ಕೂಲಿಗೆ ಹೋಗ್ಬೇಕು ಅನ್ಸದ್ ನನಗೆ. ಅವರ ಥರ ಮಾತಾಡಬೇಕು, ಇದು ಮಾಡ್ಬೇಕಂತ ತುಂಬ ಆಸೆ ಉಂಟು ನನಗೆ. ಇಷ್ಟ ತನಕ ಯಾವುದು ನಾನು ಸ್ಟಡಿ ಮಾಡಿಲ್ಲ. ನಾನು ಸ್ಟೇಜ್ ತುಂಬ ಹತ್ತಿದವನಲ್ಲ. ನನ್ನ 5ನೇ ಕ್ಲಾಸ್ ಪಾಸ್ ಆದಮೇಲೆ ಶಾಲೆಗೆ ಹೋಗ್ಲಿಕ್ಕಾಗಿಲ್ಲ. ನನ್ನ ಜೀವನ ವೃದ್ಧಿ ಜೀವನ ಹೀಗೆ 12 ರೂಪಾಯಿಂದ ಸುರಾದ ಮಿತ್ರ ಸಮಾಜದಿಂದ, ಆಮೇಲೆ ಹೀಗೆ ಹರಿಹರ, ದಾವಣಗೆರೆ, ಹರಿಹರ, ಗುಜರಾತಲ್ಲಿ ಕಾಂಡ್ಲದಲ್ಲಿದೆ, ಗಾಂಧಿಧಾಮ್ ಕಾಂಡ್ಲದಲ್ಲಿ ಕೆಲಸಕ್ಕಿದ್ದು, ಕುಲಾಬದಲ್ಲಿ, ಬಾಂಬೆಲಿದ್ದೆ. ಹಾಗಾಗಿ ಹಿಂದಿ ನನಗೆ ಸ್ವಲ್ಪ ಗುಜರಾತ್ ಟಚ್ ಆಗ್ತದೆ. ಸೊ ಗುಜರಾತ್ನ ಅಭಿವೃದ್ಧಿಗಳು ಹೇಗಿದೆ? ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಲಿವರ್ ಫಂಡ್ ಅಂತೇಳಿ ಸಾಬರಮತಿ ನದಿ ತೀರದಲ್ಲಿ 14 ಕಿಲೋಮೀಟರ್ ತನಕ 2 ಸೈಡಲ್ಲಿ ಹೈವೇ, ನೀರಿನ ಸ್ವಚ್ಛತೆ, ಗಾರ್ಡನು, ಬೆಳಿಗ್ಗೆ ವಾಕಿಂಗ್ ಹೋಗ್ಲಿಕ್ಕೆ, ನೈಟಲ್ಲಿ ಕೂತ್ಕೊಳ್ಳಿಕ್ಕೆ ಲೈಟಿನ ವ್ಯವಸ್ಥೆ. ಗುಜರಾತಿನ ರಸ್ತೆಗಳು ನೋಡಿ ಮೋದಿಯವರಿಗೆ ಓಡ್ಕೊಳ್ಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ತುಂಬ ಉಂಟು, ಒಳ್ಳೆಯದುಂಟು. ಕ್ಲೀನಿಂಗ್ ಅಷ್ಟೇ ಉಂಟು. ಅಹಮದಾಬಾದ್ ನಗರ ಒಂದು ಪ್ರವಾಸ ಯಾರೂ ಹೋಗ್ಬೋದು. ಅಹಮದಾಬಾದ್ ಇಡೀ ನಗರ ನೋಡುವಂಥ ಸ್ಥಳಗಳು, ದೇವಸ್ಥಾನಗಳು
ಒಳ್ಳೇದುಂಟು. ಮೋದಿ ಅವ್ರ ತರ ಕಾಣ್ತೀರಿ, ಇದಕ್ಕಿಂತ ಮುಂಚೆ ಮೋದಿ ಅವ್ರ ತರ ಕಾಣೋ ಮುಂಚೆಯಿಂದನೂ ಮೋದಿಯವರು ಅಂದ್ರೆ ಇಷ್ಟನಾ ಅಥವಾ ಇದ್ರ ನಂತರ ಮೋದಿಯವರ ಅನುಕರಣೆ? ಮೋದಿಯವರಂದ್ರೆ ನನಗೆ ಇಷ್ಟ, ನಿಜವಾಗ್ಲೂ ಇಷ್ಟ. ಯಾಕಂದ್ರೆ ಅವರ ಒಂದು ಭಾವನೆ ಆಗಿತ್ತು, ತನ್ನ ಸ್ವಂತ ಕುಟುಂಬವನ್ನು ಮುಂದೆ ಹೋಗ್ಲಿಕ್ಕೆ ಅಂತ ಮಾಡಲಿಲ್ಲ ಅವರು, ರಾಜಾಡಳಿತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ನನಗೆ ಇಷ್ಟ ಅನಿಸ್ತದೆ. ಬೇರೆ ಅವರೆಲ್ಲ ತನ್ನ ವಂಶ ಪರಂಪರೆ ಅಂತ ಅವರ ವಂಶದವ್ರನ್ನ ಯಾರನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಅವರು ಎಂತ ಸಪೋರ್ಟ್ ಮಾಡೋದು. ರಾಜ ಆಡಳಿತ ಅಲ್ಲ, ಸ್ವತಂತ್ರ ಆಡಳಿತ, ಅದು ನನಗೆ ಖುಷಿ ಅನಿಸ್ತದೆ. 75 ರಿಟೈರ್ಡು ಅದನ್ನು ಇದು ಮಾಡಿ, ಅದು ಒಳ್ಳೆಯದು. ಜಗ್ನಲ್ಲಿ ಅವರ ಭಾವನೆಗಳೆಲ್ಲ ಯಾರ ತಿಳ್ಕೊಂಡು ಅವರು ಮುಂದೆ ಹೋಗ್ತಿದ್ದಾರೆ ಹೊರತು ಅವರ ಪೂರ್ತಿ ಸ್ವತಃ ಬುದ್ಧಿಯಿಂದೆಲ್ಲ ತಪ್ಪು ಒಳ್ಳೆಯದನ್ನು ಅರಿತಿದ್ದೆಲ್ಲ ಮುಂದೆ ಹೋಗ್ತಿದ್ದಾರೆ. ಖುಷಿ ಅನಿಸ್ತದೆ, ನಿಜ ಖುಷಿ ಅನಿಸ್ತದೆ. ಈ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಮೋದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ನರೇಂದ್ರ ಮೋದಿಯನ್ನೇ ಹೋಲುವಂತಹ ಸದಾನಂದ ನಾಯಕ್ರವ್ರ ಜೊತೆ ಮಾತನಾಡ್ತಾ ಇದ್ವಿ. ಅವರು ಗುಜರಾತ್ ಚುನಾವಣೆಗೆ ಹೋದಂತಹ ಒಂದು ಅನುಭವ ಇರಬಹುದು, ಅವರಿಗೆ ಯಾವ ರೀತಿ ನರೇಂದ್ರ ಮೋದಿ ಅವ್ರ ತರನೇ ಜನ ಗುರುತಿಸ್ತಾರೆ, ಹಾಗೇನೆ ಬಂದು ಸೆಲ್ಫಿಗಳನ್ನ ಕ್ಲಿಕ್ ಮಾಡ್ತಾರೆ. ಸೊ ಆ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ. ನೀವು ಗುಜರಾತ್ಗೆ ಹೋದಂತಹ ಸಂದರ್ಭದಲ್ಲಿ ಮೋದಿ ಕುಟುಂಬದ ಯಾವ್ದಾದ್ರು ಸದಸ್ಯರು ನಿಮ್ಮನ್ನ ಭೇಟಿಯಾಗಿದ್ರಾ? ಮೋದಿ ಅವರ ಚಿಕ್ಕಮ್ಮನ ಮಗ ಒಬ್ಬರು ಸಿಕ್ಕಿದ್ರು, ಸಣ್ಣ ತರ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಮೋದಿ ಅವರು. ಸೊ ಅವರ ಒಂದು ಕುಟುಂಬ ಕೂಡ ಒಂದು ರಾಯಲ್ ಲೈಫ್ ಮಾಡ್ತದೆ ಅನ್ನುವಂತಹ ಒಂದು ಮೆಂಟಾಲಿಟಿ ಇರ್ತದೆ. ಆದ್ರೆ ನಾವು ಕೇಳಲ್ಪಟ್ವಿ ಅವರ ಒಂದು ಸಹೋದರರು ಇನ್ನೂ ಕೂಡ ಇದ್ದಂತಹದ್ದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಬ್ಬ ತಮ್ಮ ರಿಕ್ಷಾ ಚಲಾಯಿಸ್ತಾ ಅಂತ ಕೇಳಿದ್ದೆ ನಾನು ನೋಡ್ಲಿಲ್ಲ. ಇನ್ನೊಬ್ಬರು ಹೋಟ್ಲನ್ನು ಇದು ಮಾಡ್ತಿದ್ದಾರೆ, ಹೋಟೆಲ್ ಇದರಲ್ಲಿ. ಒಬ್ರು ಮಾತ್ರ ಬಿಜೆಪಿ ಅವರು, ಅಂದ್ರೆ ಸಣ್ಣ ತಮ್ಮ ಪಂಕಜ್ ಮೋದಿ ಅವರು ಸ್ವಲ್ಪ ವಿದ್ಯೆಯಿಂದ ಮುಂದುವರೆದು ಬಿಜೆಪಿ ಅಲ್ಲಿ ಗಾಂಧಿನಗರ ಒಬ್ಬರೇ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದ್ರೂ ಮಾತಾಡೋ ರೀತಿ ನೋಡಿದ್ರೆ ತುಂಬಾ ಒಂದು ನಯನುಡಿಯಲ್ಲಿದ್ದಾರೆ, ತುಂಬಾ ನಯನುಡಿಯಲ್ಲಿದ್ದಾರೆ. ಎಸ್, ಮೋದಿ ಅವರ ಒಂದು ಏನು ಆಡಳಿತದಲ್ಲಿ ಗುಜರಾತ್ ಬದಲಾವಣೆ ಆಗಿರುವಂಥದ್ದು, ಈಗಾಗಲೇ ನೀವು ಹೇಳಿದ್ವಿ ನೀರು ಅನ್ನುವಂಥದ್ದು, ಸ್ವಚ್ಛತೆ ಅನ್ನುವಂಥದ್ದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದಾರಂಥದ್ದು. ಬಹುಶಃ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನ ಮೊದಲೇದಾಗಿ ಪರಿಚಯಿಸಿದ್ರು. ಇಡೀ ಭಾರತ ಅನ್ನುವಂಥದ್ದು ಸ್ವಚ್ಛವಾಗಬೇಕು ಅನ್ನುವಂಥದ್ದು. ಅವರ ತವರು ಕ್ಷೇತ್ರದಲ್ಲಿ ಯಾವ ರೀತಿ ಇದೆ, ಸ್ವಚ್ಛವಾಗಿದೆಯಾ ಗುಜರಾತ್ ಅನ್ನುವಂಥದ್ದು? ಅಂದ್ರೆ ಒಡ್ಡ ನಗರ ಅಂದ್ರೆ ಒಂದು ಹಳ್ಳಿ ಅಂತ, ಹಳ್ಳಿಯ ಪ್ರದೇಶ. ಅಹಮದಾಬಾದ್ನ 65 ಕಿಲೋಮೀಟರ್, ಅಲ್ಲಿ ನಮ್ಗೆ ಹೋಗ್ಬೇಕನ್ಸ ಆಗಲಿಲ್ಲ. ಆದರೆ ಅವ್ರ ತಾಯಿಯವರು ಪಂಕಜ್ ಮೋದಿ, ಹೀರಾಬಾಯಿ ಅವರು ಪಂಕಜ್ ಮೋದಿ ಅವರು ಒಟ್ಟಿಗಿದ್ದಾರೆ, ಗಾಂಧಿನಗರದಲ್ಲಿದ್ದಾರೆ. ಗಾಂಧಿನಗರ ಸೆಕ್ಯೂರಿಟಿ ಅಂತ ಇಲ್ಲ ಅಷ್ಟೊಂದು, ಅಂದರೆ ಗಾಂಧಿನಗರ ಸುತ್ತ ಸೆಕ್ಯೂರಿಟಿ ಉಂಟು,
ಆದರೆ ಅವ್ರ ಮನೆಗಂತ ಇಲ್ಲ, ಅದು ಕೇಳಿದ್ದೇನೆ ನಾನು. ಅಂದರೆ ನಾವು ಮೋದಿಯವ್ರನ್ನ ಭೇಟಿಯಾಗೋದ್ರಿಂದ ಮುಂಚೆ ಹೀರಾಬಾಯಿ ಅವ್ರನ್ನ ಭೇಟಿ ಆಗಬೇಕು. ತನ್ನ ಮಗನ ಥರನೇ ಇನ್ನೊಬ್ಬರು ಇದ್ದಾರೆ ಕರ್ನಾಟಕದ ಬಂದು, ಅವ್ರು ತುಂಬ ಖುಷಿ ಆಗ್ಬೋದು. ಆ ಭಾವನೆ ನಮಗೆ ಆಗಲಿಲ್ಲ ಎಲೆಕ್ಷನ್ ಟೈಮಲ್ಲಿ, ಮತ್ತು ಇಲ್ಲಿ ಊರಿನಲ್ಲಿ ಕೆಲವು ಫಂಕ್ಷನ್ ಇತ್ತು, ಹಾಗಾಗಿ ನಾವು ಅರ್ಜೆಂಟಲ್ಲಿ ಬಂದ್ವಿ, ಆಗಲಿಲ್ಲ ನಮಗೆ ಅವ್ರನ್ನ ಇದು ಮಾಡಲಿಕ್ಕೆ. ಮುಂದೊಂದು ದಿನ ಮೋದಿಯನ್ನು ಭೇಟಿ ಮಾಡಬೇಕು ಅನ್ನುವಂತಹ ಆಸೆ ಇದೆಯಾ? ಖಂಡಿತ ಇದೆ. ಅದು ತುಂಬ ಫಾಸ್ಟಾಗಿಲ್ಲ, ಫಾಸ್ಟಾಗಿದ್ದು ನಮ್ಮ ಮನಸ್ಸನ್ನು ಹೋಗ್ತದೆ, ಸಿಗಲಿಲ್ಲ ಅವರು, ಹಾಗೆ ಆಯಿತು ಆಗ್ತದೆ. ಅಂದರೆ ಇಲ್ಲಿ ಲಿವರ್ ಫಂಡಲ್ಲಿ ಬಂದಾಗಲೂ ಹಾಗೆ ಆಯಿತು ನಮಗೆ. MP ಅವರಿಬ್ಬರು ಹೇಳಿದರು, ನಿಮ್ಮನ್ನು ಇವತ್ತು ಭೇಟಿ ಮಾಡಿಸೋದು ಖಂಡಿತ ನಾವು ಅಂಥೇಳಿ. ಎಲ್ಲ ಸಂದರ್ಶನವರು ಎಲ್ಲ ಇದು ತೊಗೊಂಡ್ರು. ಲಾಸ್ಟಿಗೆ ಅವ್ರ ಭಾಷಣ ಮುಗಿತಾ ಇವ್ರನ್ನ ಸ್ವಲ್ಪ ಒಳಗೆ ಬಿಡಿ ಅಂತ. ಆದರೆ ಸೆಕ್ಯೂರಿಟರಿ ಇಲ್ಲ, ಅದು ಶಿಷ್ಟಾಚಾರ ಇರ್ತದೆ, ಒಳಗೆ ಹಾಕಿಬಿಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಹೇಳ್ಕೊಂಡು ನನ್ನ ರಸ್ತೆ ತನಕ ಹೋದರು. ರಸ್ತೆಯಲ್ಲಿ ಅಲ್ಲಿ ಅವರು ಪಾಸಾದರು. ಮತ್ತು ಆನಂದ್ ಬೈನ್ ಸಿಕ್ಕಿದ್ರು, ಅವರು ನಮಸ್ಕಾರ ಮಾಡಿದೆ, ನಾನು ಕರ್ನಾಟಕದಿಂದ ಬಂದ, ತುಂಬ ಸಂತೋಷ ಅಂತ ಹೇಳಿದರು. ಅವರ ಗಾಡಿ ಪಾಸ್ ಆಗ್ಬೇಕಾದ್ರೆ ನಂದು 1,500 ಜನ ನನ್ನ ಸೆಲ್ಫಿಗೆ ಮುತ್ತಿಗೆ ಬಿದ್ದರು. ಇವರು MP ಗಳು ಬಿಟ್ಟು ಓಡಿದ್ರು. ನನ್ನ ಪರಿಸ್ಥಿತಿ ಅಂದರೆ ತುಂಬ ಇದ್ದಿತ್ತು. ಒಂದು ಗಾಂಧಿಯವರ ಹತ್ರ ಹಣ ಎಲ್ಲ ನನ್ನ ಕೈಲಿ ಒಂದು 15,000 ಹಣನಿತ್ತು. ಇದು ಎಂತ ಆಗ್ತದೆ ಪರಿಸ್ಥಿತಿ. ಒಂದು ಸ್ವಲ್ಪ ಒಂದು ಹೂವಿನ ಗಿಡ ಇತ್ತೆಲ್ಲ, ಅದನ್ನು ದಾಟಿದೆಲ್ಲ ಆ ಕಡೆ ಪೊಲೀಸ್ನವ್ರು ಇದ್ದರು ಒಂದು 20 ಜನ. ನಾನು ಅವ್ರ ಮತ್ತೆ ಎಲ್ಲ ನಿಂತ್ಕೊಂಡೆ, ಬಚಾವಿದೆ. ಇಲ್ಲಾಂದ್ರೆ ನನ್ನ ಎಂಥವ್ರು ಅನಾಹುತ ಆಗ್ತಿತ್ತು ಆಟ ಅಂತ, ಅಷ್ಟೊಂದು ಇದಿತ್ತು ಅವರ ಮೇಲೆ. ಮತ್ತೊಂದು 1.5 ಗಂಟೆ ಕೂರಿಸಿದ್ರು ನನ್ನನ್ನು ಪೊಲಿಟಿಷನಲ್ಲಿ. ಮತ್ತು ನಾನು ಕಳಿಸಿದ್ದು, ಗಾಡಿ ಮಾಡಿ ಕಳಿಸಿದ್ದು ನನ್ನನ್ನು ಬುಲ್ಲಾಬಾಗ್ ಅಂತೇಳಿ. ಅಲ್ಲಿದ್ದೆ ನಾವು, ಬುಲ್ಲಾಬಾಗ್ ಅಂಗನ್ ಹೋಟೆಲ್ ಅಂಥೇಳಿ ಅಲ್ಲಿದ್ದು. ಎಲೆಕ್ಷನ್ ಪ್ರಚಾರ ಮುಗಿದ ಮೇಲೆ ಅವರು ಹೇಳಿದ್ರು, ಅಂಗನ್ನವರು, ಬಾಗಿನವರು, ನೀವು ಎಷ್ಟು ದಿವಸ ಬೇಕಾಗಿರಿ, ಡೈಲಿ ನಾವು ಮದುವೆ ಫಂಕ್ಷನ್ ಇದ್ದರೆ ನಾವು ರೂಮ್ ಕೊಡ್ತೇವೆ, ನೈಟಲ್ಲಿ ನಿಮಗೆ ಬೆಡ್ ಕೊಡ್ತೇವೆ. ಮತ್ತೊಂದು 5-6 ದಿವಸದ ಬಾಡಿಗೆಯನ್ನು ತೊಗೊಂಡಿಲ್ಲ ಅವರು ಅಂಗನ್ ಹೋಟೆಲ್. ಒಂದು ಅಷ್ಟು ನೈ ನೋಡಿ ನಾವು ಇದ್ವಿ ನಾವು. ಸೊ ಇವಾಗ ಒಂದು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂತಹದ್ದು ಬಿಜೆಪಿ ಅಜೆಂಡಾ ಆಗಿದೆ. ಸೊ ಮುಂಬರುವಂತಹ 2018ರ ಏನು ಎಲೆಕ್ಷನ್ಗೆ ಈಗಾಗಲೇ ತಯಾರಿಗಳು ಕೂಡ ನಡೀತಾ ಇದೆ, ಏಪ್ರಿಲ್ನಲ್ಲಿ ಬರುವಂತಹ ಎಲೆಕ್ಷನ್ಸ್ಗೆ. ಸೊ ಕರ್ನಾಟಕದ ಈ ಒಂದು ಬಿಜೆಪಿ ಪ್ರಚಾರದಲ್ಲಿ ನಿಮ್ಮನ್ನ ಬಳಸ್ಕೊಳ್ಳುವಂತಹ ಏನಾದರೂ ಐಡಿಯಾಗಳಿದೆಯಾ, ಅಥವಾ ನೀವು ಸ್ವ ಇಚ್ಛೆಯಿಂದ ಹೋಗುವಂತಹ ಏನಾದರೂ ಪ್ಲಾನ್ಸ್ಗಳಿದೆಯಾ? ಆದರೆ ಹೋಗ್ತೇನೆ, ಆದರೂ ಕಾಂಗ್ರೆಸ್ ಮುಕ್ತ ಅಂದರೆ ಅದು ರಾಜ್ಯ ಆಡಳಿತನ ಆಗ್ತದೆ. ಕಾಂಗ್ರೆಸ್ ಮುಕ್ತ ಅಂದರೆ ಆಳುವ ಪಕ್ಷನೂ ಬೇಕು, ವಿರೋಧ ಪಕ್ಷನೂ ಬಲವಾಗಿರ್ಬೇಕು. ಆಗ ಸಂವಿಧಾನ ತೋಲಿಕ್ಕೊಂದು ಅವಕಾಶ ಇರ್ತದೆ. ಇಲ್ಲ ಕಾಂಗ್ರೆಸ್ ಮುಕ್ತ ನಿರ್ನಾಮ ಅದು ತಪ್ಪನ್ಸದ್, ನನಗೆ ತಪ್ಪನ್ಸದ್, ನಿಜವೇ ತಪ್ಪನ್ನು. ಆಳುವ ಪಕ್ಷ ಎಷ್ಟು ಬಲವಿದೆ, ವಿರೋಧ ಪಕ್ಷನೂ ಆಗ ಸಂವಿಧಾನವನ್ನು ತೊಲನೆ ಮಾಡುವ ಒಂದು ಇದು ಇರ್ತದೆ. ನನ್ನ ಭಾವನೆ ಹಾಗಿರ್ತದೆ, ನನ್ನ ಭಾವನೆ. ಸೊ ಇನ್ನು ಕರ್ನಾಟಕದಲ್ಲಿ ಆಗುವಂತಹ ಎಲೆಕ್ಷನ್ಸ್ಗಳಿಗೆ ಹೋಗಬೇಕು, ಅಥವಾ ಯಾವುದಾದ್ರೂ ನ್ಯಾಷನಲ್ ಇವೆಂಟ್ಸ್, ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಇಂತಹದಕ್ಕೆಲ್ಲ ಹೋಗಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಇದೆ, ಖಂಡಿತ ಇದೆ. ನನ್ನಲ್ಲಿ ಒಂದು ನಡೆದಾಡೋ ತಾಕತ್ತಿರೋದನ್ನು ಖಂಡಿತ ಹೋಗ್ತೇನೆ. ಖುಷಿ ಅನ್ಸೋದು, ಮನಸ್ಸಿಗೆ ಖುಷಿ ಅನ್ಸೋದು ನನಗೆ. ಸೊ ಈಗ ಒಂದು ಈ ರೀತಿ ಮೋದಿ ತರ ಚೆಹರೆಯನ್ನು ಹೋಲೋದ್ರಿಂದ ಬಹುಶಃ ಬಹಳಷ್ಟು ಬ್ಯುಸಿ ಆಗಿದ್ದೀರಿ ಅಂತ ಅನ್ಸುತ್ತೆ. ಇದೆ, ನನ್ನ ಜೀವನದ ಇದನ್ನು ನೋಡ್ಕೊಳ್ಬೇಕು. ಸಣ್ಣ ಒಂದು ವ್ಯಾಪಾರ ಅಂದರೆ ತೆಂಗಿನಕಾಯಿ ಅಂಥದ್ದಂಥ ವ್ಯಾಪಾರ ಮಾಡಿ ಹಳ್ಳಿಯಿಂದ ಸಿಟಿ ತಂದು ಮಣಿಪಾಲ ಹೀಗೆ ತಂದು, ಈ ಅನ್ನಪೂರ್ಣ ಹೋಟ್ಲ್ ಅವರು ಸ್ವಲ್ಪ ಕಾಯಿ ತಗೊಳ್ತಾರೆ. ಅದು ಮುಂಚಿನ ನಂದು ವ್ಯವಹಾರ ಇದೆ, ನಂದು ಮಣಿಪಾಲ ಅನ್ನಪೂರ್ಣದವರು. ಅಂದರೆ ಸಣ್ಣ ವ್ಯವಹಾರ, ನನ್ನ ಜೀವನಕ್ಕೊಂದು ಸಣ್ಣ ವ್ಯವಹಾರ ಬೇಕೇ ಬೇಕು. ಇದನ್ನೇ ನಂಬಿ ಕೂತ್ಕೊಂಡ್ರೆ ನಾವು ಆಗೋದಿಲ್ಲ. ಅಲ್ಲಿ ಕರ್ಕೊಂಡೋದು, ಇಲ್ಲಿ ಕರ್ಕೊಂಡು, ತೀರ್ಥಹಳ್ಳಿ ಕರ್ಕೊಂಡು ಅವರೊಂದು ಸ್ವಲ್ಪ ಕಾಣಿಕೆ ಅಂತ ಕೊಟ್ಟರು. ಇಲ್ಲಿ ಉಪ್ಪಿನಂಗಡಿ ಅಲ್ಲಿ ಕರ್ಕೊಂಡೋದ್ರು, ತುಂಬ ಗ್ರ್ಯಾಂಡ್, ಒಂದು ಬರ್ತ್ಡೇ ಫಂಕ್ಷನ್ ತುಂಬ ಗ್ರ್ಯಾಂಡ್ ಮಾಡಿದರು. ಎಲ್ಲಿವರೆಗೆ ಅಂದರೆ ಅವರು ಮಸೀದಿಯಿಂದ ಮೆರವಣಿಗೆ ಕರ್ಕೊಂಬರ್ಬೇಕಂತ ವಾದ್ಯ ಬ್ಯಾಂಡಿಂದ ಕರ್ಕೊಂಬರ್ಬೋದು, ಆ ಭಾವನೆ ಇತ್ತು ಅವರು. ಆದರೆ ಇದು ವಾಟ್ಸಪ್ಪಲ್ಲಿ ಕೊಟ್ಟು ಕೂಡಲೇ ಅವರು ಹೇಳಿದ್ರಂತೆ, ಇದು ಆಗೋದಿಲ್ಲ, ನಮಗೆ ಮುಂಚೆ ನೀವು ಪರ್ಮಿಷನ್ ಅವರೇ ಬಂದು ಹೇಳಿದಂತೆ, ನೀವು ಹೀಗೆ ಮಾಡ್ತೀರಂತೆಲ್ಲ, ಹೀಗೆ ಮೋದಿ ಥರ ಇದನ್ನು, ಆಗ ನೀವು ಪರ್ಮಿಷನ್ ಕೇಳಬೇಕಿತ್ತು. ಮತ್ತೆ ಅಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ರ ಅಲ್ಲಿಂದಲೇ ನನಗೆ ಪಟಾಕಿ ಹೊಡಿಸಿ, ಕಾರಿಂದ ಇಳಿಸಿ, ಹೂವಿನ ಹಾರ ಹಾಕಿ ಕರ್ಕೊಂಡು ತುಂಬ ಖುಷಿಪಟ್ಟರು, ತುಂಬ ಖುಷಿಪಟ್ಟರು. ಸಣ್ಣ ಸಣ್ಣ ಬಾಂಬೆಯಿಂದ ಬಂದ ಮಕ್ಕಳು ಹಿಂದಿಂದಲೇ ಮಾತಾಡಲಿಕ್ಕೆ, ಆಪ್ ಕಿಧರ್ ಐತೆ, ಕ್ಯಾ ಕರ್ತೆ ಆಪು, ಕೈಸೆ, ಹಿಂದಿಂದಲೇ ಮಾತಾಡಲಿಕ್ಕೆ ಶುರು ಮಾಡಿದರು, ಹಿಂದಿ ಭಾಷೆಯಿಂದಲೇ. ಖುಷಿ ಅನ್ಸುತ್ತೆ, ತುಂಬ ಖುಷಿ ಅನ್ಸುತ್ತೆ. ಎಸ್, ಮೋದಿಯವರನ್ನ ಅನುಕರಣೆ ಏನು ಇವಾಗಷ್ಟೇ ಮಾಡಬೇಕು ಅಂತ ಇದ್ದೀರಾ. ಸೊ ಹಾಗೆಯೇ ಮೋದಿಯವರ ಜೀವನ ಶೈಲಿಗಳು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಗುಜರಾತ್ ಅಂದ ಕೂಡಲೇ ನೀವು ಅಲ್ಲಿ ಹೋಗಿ ನೋಡಿದ್ದೀರಾ, ಯಾವ್ಯಾವ ರೀತಿಯ ಜೀವನ ಶೈಲಿಗಳಿದೆ, ಹಾಗೆ ಅವರ ಮನೆಯ ಬಗ್ಗೆ ಹೇಳಿ. ಮನೆಯ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ನನಗೆ, ಆದರೆ ಅವರ ಜೀವನ ಶೈಲಿ ಒಳ್ಳೆಯದುಂಟು. ಯೋಗ ಮಾಡ್ತಾರೆ, ಅವರ ದೇಹವನ್ನು ರಕ್ಷಣೆ ಮಾಡೋ ಇದನ್ನು ನೋಡ್ಕೊಳ್ಳೋದು. ಮತ್ತೆ ಒಂದು ಯಾರನ್ನ ಮನಸ್ಸಿಗೆ ನೋವು ಆಗದಿದೆ ಅವರೊಂದು ಸ್ಪೀಚ್ ಕೊಡ್ತಾರೆ, ಅದು ನನಗೆ ಖುಷಿ ಅನಿಸ್ತದೆ. ಯಾರದ್ದು ಸೀದಾಗಿ ಹೆಸರು ಎತ್ತದೆ ಅವರು ಸ್ಪೀಚ್ ಮಾಡೋದು ತುಂಬ ಖುಷಿ ಅನಿಸ್ತದೆ ನನಗೆ.
ಎಸ್, ಏನು ಅಂಗಾಂಗಗಳನ್ನು ದಾನ ಮಾಡಬೇಕು ಅಂತ ಇದ್ದೀರಾ, ಈ ಎಲ್ಲ ಏನು ಬ್ಯುಸಿ ಶೆಡ್ಯೂಲ್ಸ್ ಹಾಗೆಯೇ ಈ ಎಲ್ಲ ಒಂದು ಪ್ರಚಾರ ಬಿಟ್ಟು ಈ ರೀತಿಯಾದಂತಹ ಯೋಚನೆಗಳು ನಿಮಗೆ ಮೊದಲೇ ಇತ್ತ? ಮೊದಲೆಂದರೆ ಅದು ನಾನು ಹೇಳಿದ್ನಲ್ಲ, ವಿಷಯ ಅಂದರೆ ಬಾಲಕಾರ್ಮಿಕರನ್ನು ದುಡಿದೆ. ನನಗೆ ಇಷ್ಟ ಅನ್ಕೋದು ಆರೋಗ್ಯದ ಇಲ್ಲಿ ಹೇಳಿದರು, ಮಣಿಪಾಲದಲ್ಲಿ ಹೇಳಿದರು, ನೀನು ಇನ್ನೊಂದು 2 ವರ್ಷ ಕೆಲಸ ಮಾಡ್ಬೋದು ಅಂತೇಳಿ. ಅಂದರೆ ಒಂದು 600 ಜನ ಅಡುಗೆ ಮಾಡಿದ್ರೆ ನನ್ನ ದೇಹದ ಶಕ್ತಿ ಕುಂದುತ್ತಾ ಬರ್ತದೆ. ಹಾಗಾಗಿ ನನಗೆ ಹೊರಗಿನ ಸ್ವಲ್ಪನೂ ಈ ಕೆಲಸ ಮಾಡ್ತಾನೆ ಹೊರಗಿನ ಟಚ್ ಇತ್ತು. ಪವಿತ್ರ ಹೋಮ್ ಸ್ಟೇ ಅಂತ ಇತ್ತು, ನಮ್ಮ ವಿಜೇಂದ್ರ ಕಿಣಿಯವರು ನಡೆಸ್ತಾರೆ ಹರಿಗಂಡಿಗೆಯಲ್ಲಿ. ಅವ್ರು ಸ್ವಲ್ಪ ಟಚ್ ಇತ್ತು. 10-15 ಜನ ಬಂದರೆ ಇದಕ್ಕೆ ಹೋಮ್ ಸ್ಟೇಗೆ ಅವರು ನಮಗೆ ಕೆಲಸ ಕೊಡ್ತಾರೆ. ಬಂದವರು ಯಾರು ಫೋಟೋ ತೆಗೆಯೋದು ನಂದು ಹೋಗೋದಿಲ್ಲ. ಒಂದು ನಮ್ಮ ಅವ್ರು ಹೇಳಿದ್ರು, ನೀ ಇಲ್ಲಿ ಎಲ್ಲಿ ಹೋದರೂ ಇಲ್ಲಿ ಬಿಡಬೇಡ, ನೀನು ವಿಜೇಂದ್ರ ಕಿಣಿ ಹೇಳಿದೆ, ಎಲ್ಲಿ ಬೇಕಾದ್ರೆ ಹೋಗು, ನೀನು ಟೈಮ್ಗೆ ಅಡ್ಜಸ್ಟ್ ಮಾಡಿ ಕೊಡ್ತೇನೆ ನಾನು, ಇಲ್ಲಿ ಮಾತ್ರ ಬರ್ತಾ ಹೋಗ್ತಾ ಇರು ನೀನು ಅಂತ ಆ ಭಾವನೆ ಜೀವನಕ್ಕೆ ಸಾಕಾಗ್ತದೆ ಅದ್ರ ಮಟ್ಟಿಗೆ. ಅಂದರೆ ಒಂದನ್ನೇ ನಂಬಿ ನಾವು ಇದೆ ಹೋದರೆ ಅದು ಆಗೋದಿಲ್ಲ. ನಮ್ಮ ಜೀವನ ಒಂದು ನಾನು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು, ನನ್ನ ಮಕ್ಕಳಿಗೂ ಹೊರೆ ಆಗಬಾರ್ದು, ಆ ಭಾವನೆ ಉಂಟು ನಂತರ. ಖಂಡಿತವಾಗ್ಲೂ ಮುಂದೊಂದು ದಿನ ರಾಜಕೀಯಕ್ಕೆ ಹೋಗುವಂತಹದ್ದೇನಾದ್ರೂ ಇಲ್ಲ, ನಿಜವಾಗಿ ನನಗೆ ಅದು ಆ ಭಾವನೆನೇ ಇಲ್ಲ. ನನಗೆ ನನ್ನನ್ನು ನೋಡಿ ಖುಷಿ ಪಡ್ತಾರೆ, ಅವರ ಮುಖದ ಮೇಲೆ ಒಂದು ಮಂದಹಾಸ ಬೀರ್ತದೆ. ನನ್ನ ಜೀವನ ಎಷ್ಟು ಕಷ್ಟಪಟ್ಟಿದೆ ನಾನು, ಅದೇ ಖುಷಿ ಅನ್ಸತ್ತೆ ನನಗೆ. ಅದು ಹೇಳಿದ್ರೆ ನೀವು UPಗೆ ಬನ್ನಿ, ನಿಮಗೆ ಅಲ್ಲಿ ಎಲೆಕ್ಷನಲ್ಲಿ ನಾವು ಇದು ಮಾಡ್ತೇವೆ, ಹಾಗೆ ಕೆಲವರೆಲ್ಲ ಹೇಳಿದರು. ಅಂದರೆ ಗುಜರಾತಲ್ಲಿ ಇಡೀ ದೇಶದ ಜನಗಳೆಲ್ಲ ಅಲ್ಲಿ ಸೇರಿಕೊಂಡು ಒಟ್ಟಾಗಿ MP ಅವರು ಎಲ್ಲ ಸೇರ್ಕೊಂಡು. ಆದರೆ ನನಗೆ ಆ ಭಾವನೆ ಬೇಡ ಅನ್ನಿಸ್ತದೆ ನನಗೆ. ಇನ್ನು ಉಳಿದ ಜೀವನ ಸಂತೋಷದಿಂದ ಕಳಿಬೇಕನ್ನಿಸ್ತದೆ ಹಾಗೆ. ಸೊ ರಾಜಕೀಯಕ್ಕೆ ಹೋಗುವಂತಹ ಇಲ್ಲ, ಖಂಡಿತವಾಗಿ ಇಲ್ಲ ಅನಿಸ್ತದೆ ನನಗೆ. ಎಸ್, ಇಡೀ ಮಾಧ್ಯಮಗಳಲ್ಲಿ ಕೂಡ ನೀವು ಸುದ್ದಿ ಆಗ್ತೀರಿ, ಬಹಳಷ್ಟು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೀರಿ. ಸೊ ಒಂದು ಮಾಧ್ಯಮದಲ್ಲಿ ಬರುವಾಗ ಯಾವ ರೀತಿ ಅನಿಸ್ತದೆ ತಮಗೆ? ಖುಷಿ ಅನಿಸ್ತದೆ. ಎಲ್ಲರೂ ಎಲ್ಲಿ ಹೋದರೂ ನನ್ನನ್ನು ಗುರುಸ್ತಾರೆ. ನಾನೊಂದು ಬಡ ಸ್ಥಿತಿಯಲ್ಲಿದ್ದರೂ ನನಗೆ ಈ ಒಂದು ಹೆಮ್ಮೆ ಅನ್ನೋದು ತುಂಬ ಖುಷಿ ಅನಿಸ್ತದೆ ನನಗೆ. ಎಸ್, ಮುಂದೆ ಏನಾದರೂ ಸೇವೆಗಳನ್ನು ಮಾಡುವಂತಹದ್ದು ಏನಾದರೂ ಇದೆಯಾ? ನನ್ನ ಆರೋಗ್ಯ ಖಂಡಿತ ಸೇವೆಯನ್ನು ಮಾಡಿಸ್ಬೇಕಂತ, ದೇಶ ಸೇವೆಯನ್ನು ಮಾಡಿಸ್ಬೇಕಂತ ನನ್ನ ಮನಸ್ಸಲ್ಲಿ ಉಂಟು. ರಾಜಕೀಯದಲ್ಲೆಲ್ಲ ಒಂದು ದೇಶ ಸೇವೆ ಯಾವುದಾದ್ರೂ ಒಂದು ಶಾಲೆ, ನನಗೆ ಶಾಲೆ ಅಂದರೆ ತುಂಬ ಇಷ್ಟ ಆಗ್ತದೆ. ಅಂದರೆ ಸಾಧಾರಣ ಮಟ್ಟಿಗೆ ಮೊಘಲರ ಕಾಲದಲ್ಲಿಯೂ ಪೋರ್ಚುಗೀಸರಿದ್ದರು. ಅಂದರೆ ಮೊಘಲರು ವಿದ್ಯೆಗೆ ಬೆಲೆ ಕೊಡಲಿಲ್ಲ. ಅಂದರೆ ಪೋರ್ಚುಗೀಸರು ವಿದ್ಯೆಗೆ ಪ್ರತಿಯೊಂದು ಜಾತಿ ನಮ್ಮ ಪುರಾಣದಲ್ಲೇ ಇದೆ. ಅಂದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯನ್ನು ಬಿಟ್ಟು ಬೇರೆಯವರು ವಿದ್ಯೆ ಕೊಡೋದು, ಏಕಲವ್ಯನ ಬೆರಳನ್ನೇ ಕಟ್ ಮಾಡಿದರು. ಅಂದರೆ ಇದು ಪೋರ್ಚುಗೀಸರು ಅಂಗ್ರೇಜ್ನವರು ನಮಗೆ ವಿದ್ಯೆ ಒಂದು ಎಲ್ಲರಿಗೂ ಹಂಚಿಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಶಾಲೆಯವರು ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿ, ಅವರ ಮಕ್ಕಳಿಗಲ್ಲ, ಎಲ್ಲ ಹಿಂದೂಗಳಿಗಾಗಲಿ ಯಾರೇ ಮಕ್ಕಳನ್ನು ಒಂದು ವಿದ್ಯೆ ಇಲ್ಲದ್ರೆ ಯಾರು ಮುಂದುವರಿಸ ಸಾಧ್ಯ ಇಲ್ಲ. ನಾನು 5ನೇ ಪಾಸಾಗಿ ನಾನು ಹೋಟ್ಲ್ ಕೆಲಸ. ಆದರೆ ವಿದ್ಯೆ ಬಗ್ಗೆ ನನಗೆ ತುಂಬ ಶಾಲೆ, ದೇವಸ್ಥಾನಕ್ಕಿಂತ ಶಾಲೆಯ ಬಗ್ಗೆ ನನಗೆ ತುಂಬ ಅಭಿಮಾನ. ನಮ್ಮಲ್ಲಿ ಮುಂಡೇಜಿ ಶಾಲೆ ಅಂತ ಉಂಟು, ಅದರಲ್ಲಿ ಪ್ರತಿಯೊಂದು ಪ್ರೋಗ್ರಾಮಲ್ಲಿ ನಾನು ಭಾಗವಹಿಸ್ತೇನೆ. ಯಾಕಂದರೆ ಶಾಲೆ ಬೇಕು ಅನ್ನೋದು ಎಸ್, ಏನು ಮುಂಬರುವಂತಹ ಭಾರತದ ಏನು ಕರ್ನಾಟಕದ ಚುನಾವಣೆ ಹಾಗೂ ಭಾರತದ ಅಭಿವೃದ್ಧಿಯ ಕುರಿತು ಏನು ಹೇಳ್ತೀರಾ? ಅಭಿವೃದ್ಧಿ ಮುಂದೆ ಸಾಗ್ತಾ ಉಂಟು. ಅಂದರೆ ಹಳ್ಳಿ ಡಿಲ್ಲಿಯಲ್ಲಿ ಮನೋಭಾವನೆ ಒಂದೇ ಇದ್ರೆ, ಸ್ವಚ್ಛತೆ ಇದ್ರೆ ಅದು ಮುಂದೆ ನಾವು ಮುಂದಿನ ಇದಕ್ಕೆ ಅಂದರೆ ಬೇರೆ ದೇಶದ ಹೊಂದಾಣಿಕೆ ಆಗಿ ಮುಂದೆ ಸಾಗ್ತಾನೆ ಉಂಟು. ಭಾರತ ದೇಶ ಒಂದು ವಿದ್ಯೆಯಲ್ಲಿ ಮುಂದೆ ಸಾಗ್ತದೆ ಅನ್ನೋ ಭರವಸೆ. ಅಂದರೆ ನಾವು ಸಣ್ಣದಿರ್ಬೇಕಾದ್ರೆ ನೋಡ್ಬೇಕಾದ್ರೆ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದು ರಾಷ್ಟ್ರ ಮಟ್ಟದಲ್ಲಿ ಮುಂದೆ ಸಾಗಿದ್ರೆ ಮಾತ್ರ ಹಳ್ಳಿಯೂ ಉದ್ಧಾರ ಆಗ್ತದೆ, ಆ ಭಾವನೆ ಉಂಟು ನನಗೆ ಖಂಡಿತ. ಸೊ ಈ ಒಂದು ಏನು ಚುನಾವಣಾ ಪ್ರಚಾರದಲ್ಲಿ ಹೋಗುವಂಥದ್ದಿರ್ಬೋದು, ಈ ರೀತಿಯಾದಂಥ ಜನ ಗುರುತಿಸುವಂಥದ್ದು, ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಇದಕ್ಕೆ? ನಮ್ಮ ಮಕ್ಕಳು ಖುಷಿ ಪಡ್ತಾರೆ. ಮಗಳೊಬ್ಬಳು ಅಲ್ಲೇ ಗುಡ್ಡೆಂಗಡಿ ಪೆಲತ್ತೂರು ಸದಾನಂದ ಕಾಮತ್ತರ ಮಗನಿಗೆ ಕೊಟ್ಟು, ಒಬ್ಬನೇ ಮಗ, ಅವನಿಗೆ ಕೊಟ್ಟು ಮದುವೆ ಮಾಡಿ, ಸಂಧ್ಯಾ ಅಂತ ಹೆಸರು. ಮಗ ಸಚಿನ್ ಅಂತ ಒಂದು ಸಣ್ಣ ಕಂಪ್ಯೂಟರ್ ಕಮ್ಯುನಿಕೇಷನ್ ಅಂತ MIT ಇದರಲ್ಲಿ ಟೆಕ್ನಿಕಲಿ ಅದರಲ್ಲಿ ಕೋರ್ಸ್ ಮಾಡ್ತಿದ್ದೆ. ಅವನಿಗೆ ಅಗ್ರಿಕಲ್ಚರಿಂದ ತುಂಬ ಇಷ್ಟ, ಕೃಷಿಯ ಬಗ್ಗೆ ತುಂಬ ಇಷ್ಟ. ಮನೆ ಹತ್ತಿರ ಒಂದು ಕಸಿ ಗಿಡ ನೋಡೋದು, ಸ್ವಲ್ಪ ನೀರುಂಟು, ಜಾಗ ಇಲ್ಲ, ಲೈಸೆನ್ಸ್ ಮಾತ್ರ. ಕೃಷಿಯ ಬಗ್ಗೆ ತುಂಬ ಇದೆ ಮನೆ ಹತ್ರ. ಅವನೇ ಸ್ವತಃ ರಜೆಯಲ್ಲಿ ಎಲೆಕ್ಟ್ರಿಕ್ ಕೆಲಸ ಹೋಗಿ ಪೈಪ್ ತಂದು ಸಣ್ಣ ಪಿಂಕ್ಲರ್ ಹಾಕಿ ತುಂಬ ಇದು ಮಾಡಿದ್ರು. ಖುಷಿ ಅನಿಸ್ತದೆ. ಅವನಿಗೆ ಇದಾದ ಕೂಡಲೇ ಈ ಕೃಷಿಯ ಬಗ್ಗೆ ಏನಾದರೂ ಸಂಶೋಧನೆಗೆ ಅದಕ್ಕೆ ಇದು ಮಾಡ್ಬೇಕಂತ ನನಗೆ ತುಂಬ ಆಸೆ ಉಂಟು. ಹೆಮ್ಮೆ ಅನಿಸ್ತದೆ, ಖಂಡಿತ ಹೆಮ್ಮೆ ಅನಿಸ್ತದೆ. ಅವ್ರ ಮಕ್ಕಳಿಗೆ ಯಾವ
ದಾರಿಯಲ್ಲಿ ಹೋಗ್ತಾರೆ, ಅದರಲ್ಲಿ ಮುಂದುವರ್ಸಿ ನಾವು ಅವ್ರ ದಾರಿಯನ್ನು ಕಟ್ ಮಾಡಿ ಬೇರೆ ಕಡೆ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆ ಅನಿಸುತ್ತೆ. ಬಹುಶಃ ಮಕ್ಕಳಿಗೆ ಅವರ ಒಂದು ಸ್ನೇಹಿತರ ವರ್ಗ ಕೇಳ್ತದೆ ಅನ್ಸುತ್ತೆ, ನಿಮ್ಮ ತಂದೆಯವರು ನೋಡ್ಲಿಕ್ಕೆ ಮೋದಿ ಇದ್ದಾರೆ. ತುಂಬ ಹೇಳ್ತಾರೆ, ಖಂಡಿತ ತುಂಬಾಗಿ ಹೇಳ್ತಾರೆ. ಸಿಕ್ಕಿದವರೆಲ್ಲ ಒಂದು ಎಲ್ಲಿ ಹೋದ್ರೆ ನನ್ನನ್ನು ಮಾತಾಡ್ತಾರೆ. ನಾನು ನಮ್ಮ ಊರಿನಲ್ಲಿ ಯಾರ ಹತ್ರ ನಿಷ್ಠರ ಇಲ್ಲ, ಒಳ್ಳೆ ರೀತಿಯಲ್ಲಿದ್ದೇನೆ. ಕಾಂಗ್ರೆಸ್ ಅಂದರೆ ಎಲ್ಲಿವರೆಗೆ ಅಂದರೆ ಅಹಮದಾಬಾದಲ್ಲಿ ನಮಗೆ ಇದೆಲ್ಲ ಕಾಂಗ್ರೆಸ್ ಬೂತಿಗೆ ಕರ್ಕೊಂಡು ಅಲ್ಲಿನೂ ಫೋಟೋ ತೆಗ್ಸಿ ನಮ್ದು ಗಾಂಧಿ ಮೋದಿ ಅಂತೇಳಿ ಫೋಟೋ ತೆಗ್ಸಿ ಇದು ಮಾಡಿ ಇದು ಮಾಡ್ತಾರೆ. ಹಿರಿಯರ ಕೈಯಲ್ಲಿ ಹೇಳ್ತಾರೆ ನೀನು ಕಾಂಗ್ರೆಸ್ ಮೋದಿ ಕಾಂಗ್ರೆಸ್ ಮೋದಿ ಅಂತ ಹೇಳ್ತಾರೆ. ಬಣ್ಸಾಲೆ ವಿನೋದ್ ಅವರಂತ ಕಾಂಗ್ರೆಸ್ ಅವರು ನೀನು ಕಾಂಗ್ರೆಸ್ ಮೋದಿ ಅಂತ ಹೇಳ್ತಾರೆ. ಭೇದ ಭಾವ ಅಂತ ಇಲ್ಲ, ಯಾರು ಪರಿಚಯಿಸ್ತಾರೆ. ಸೊ ಈ ರೀತಿಯಾದಂತಹ ಹೆಚ್ಚಿನವರಿಗೆ ಇರ್ತದೆ, ನನ್ನ ಹೆಸರಿಂದ ನನಗೆ ಗುರುತಿಸ್ಕೊಳ್ಬೇಕು, ಹೋಲಿಕೆಗಳು ನನಗೆ ಇಷ್ಟ ಆಗೋದಿಲ್ಲ ಅಂದ್ರೆ ನನ್ನ ಮುಖ ನೋಡಿಕೊಳ್ಳೆ ಮೋದಿ ಅವರು ನೆನಪಾಗ್ತಾರೆ ಹಾಗನ್ಸ್ತದೆ ನಂಗೆ. ನನ್ನ ಮುಖ ನೋಡಿಕೊಳ್ಳೆ ಅವರು ನೆನಪಾಗ್ತಾರೆ ಹಾಗನ್ಸ್ತದೆ ನಂಗೆ. ಎಸ್, ಈ ರೀತಿಯಾದಂತಹ ಚುನಾವಣಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂಥದ್ದು, ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಕೊಳ್ಳುವಂಥದ್ದು, ಇದು ಬಿಟ್ಟು ಬೇರೆ ಯಾವುದಾದ್ರೂ ರೀತಿಯಂತಹ ಹವ್ಯಾಸಗಳೇನಾದರೂ ಇದೆಯಾ? ಹವ್ಯಾಸ ಬೇರೆ ಹೇಳುವಷ್ಟು ಎಂಥದ್ದಿಲ್ಲ. ನನ್ನ ಜೀವನದಲ್ಲಿ ಒಂದು ಅಡಿಗೆಯ ಬಾಣಸಿಗೆನ ಕೆಲಸನೂ ಹೊಂದಿಕೊಂಡಿದ್ದೇನೆ. ಮತ್ತೆ ಶಾಲೆಯ ಬಗ್ಗೆ ನನಗೆ ತುಂಬ ಇದು ಉಂಟು. ವಿದ್ಯೆ ಕಲಿಬೇಕು, ವಿದ್ಯೆಯಲ್ಲಿ ಭೇದ ಭಾವ ಇಲ್ಲ. ಈಗಿನ ಮುಂಚೆ ನಾವು ಶಾಲೆ ಹೋಗ್ಬೇಕಾದ್ರೆ ನಮ್ಮ ಬುತ್ತಿಯಲ್ಲಿ ಒಂದು ಥರದ್ದು, ಇನ್ನೊಬ್ಬರ ಬುತ್ತಿಯಲ್ಲಿ ಒಂದು ಪರಿಮಳದ ಪಲ್ಯದು ಇದು ಪರಿಮಳ ಆಗ ಎಷ್ಟು ಭೇದ ಇದೆ ಅಂತೇಳಿ. ಈಗ ಕನ್ನಡ ಶಾಲೆ ಎಲ್ಲರಿಗೂ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಒಂದೇ ರೀತಿ ಊಟ ಸಿಗ್ತದೆ, ಅವರ ಒಂದು ಮೇಲೆ ಕೆಳಗಿನ ಭಾವನೆ ಒಂದೇ ರೀತಿಯಲ್ಲಿ ಮುಂದೆ ಸಾಗ್ತಾ ಉಂಟು. ಅದು ಖುಷಿ ಅನಿಸ್ತದೆ, ತುಂಬ ಖುಷಿ ಅನಿಸ್ತದೆ ನನಗೆ. ನಿಮ್ಮ ಧ್ಯೇಯ ಅನ್ನುವಂಥದ್ದು ಶಾಲೆ ಅಂದ್ರೆ ಎಲ್ಲರಿಗೂ ವಿದ್ಯೆ ಕೊಡಲೇಬೇಕು, ಬಡವರು ದೊಡ್ಡವರನ್ನ ಭಾವ ಒಂದೇ ರೀತಿಯಲ್ಲಿ ವಿದ್ಯೆ ಸಾಗಿದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಮುಂದೆ ಸಾಗ್ಲಿಕ್ಕೆ ಸಾಧ್ಯ ಉಂಟಂತ ನನಗೆ ಅನಿಸ್ತದೆ. ಅಂದರೆ ಅವನಿಗೆ ವಿಷಯ ಅಂದರೆ ಬದುಕುವ ಒಬ್ಬ ಭಿಕಾರಿ ಅನ್ನೋದು, ಭಿಕಾರಿ ಒಂದು ಮಗು ಹುಟ್ಟುತ್ತದೆ, ಮಗು ಹುಟ್ಟಿಲ್ಲ ಅವ ಭಿಕಾರಿ ಹೇಗೆ ಅವನ ಮಗುವು ಭಿಕಾರಿ ಆಗ್ತದೆ. ಅವನಿಗೆ ಬದುಕೋ ಜೀವನ ಇರ್ತದೆ, ಅವನಿಗೆ ಬದುಕೋ ವಿದ್ಯೆ ಅಂತೂ ದೇಹದಲ್ಲಿ ತಾಕತ್ತೆ ಬದುಕೋ. ಶಾಲೆಗೆ ಹೋದ್ರೆ ಮಾತ್ರ ಅವನಿಗೆ ಒಂದು ಸೀದಾ ದಾರಿಯಲ್ಲಿ ಮುಂದೆ ಹೋಗಿ, ಇಲ್ಲಾದ್ರೆ ಅವನ ಅಡ್ಡ ದಾರಿ ಹಿಡಿತಾನೆ, ನಕ್ಸಲನಾಗ್ತಾನೆ. ಅಂದ್ರೆ ಇನ್ನೊಬ್ಬರ ಇದೆ ನನಗೂ ಆಸೆ ಉಂಟಲ್ಲ, ನಾನು ಅವನ ತರ ಆಗ್ಬೇಕಾದ ಆಗ ಅಡ್ಡ ದಾರಿ ಹಿಡಿತಾನೆ, ಅಡ್ಡ ದಾರಿ ಹಿಡಿದು ನಕ್ಸಲನ ಭಯೋತ್ಪಾದಕನಾಗ್ತಾನೆ, ಊರಿನವ್ರ ಕಡೆ ಆಗ ಅವನು ಸೆರೆಮನೆ ಸೇರ್ತಾನೆ ಅನ್ನೋ ಅವನ ಭವಿಷ್ಯಲ್ಲಿ ತುಂಡಾಗ್ತದೆ. ಆ ರೀತಿ ನನ್ನ ಅನಿಸಿಕೆ. ಎಸ್, ಇದೇ ರೀತಿಯಾದಂತಹ ಮೋದಿಯವರ ಚೆಹರೆಯನ್ನು ಇಟ್ಕೊಂಡು ಏನಾದರೂ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡುವಂತಹ ಯೋಚನೆಗಳೇನಾದರೂ ಇದೆಯಾ? ಸಂದೇಶ ಅಂದರೆ ಪ್ರತಿಯೊಬ್ಬರಿಗೂ ಬಡವರ ಮಕ್ಕಳಾದರೂ ವಿದ್ಯೆಯಿಂದ ಮುಂದುವರಿಸಬೇಕಂತ ಅನಿಸ್ತದೆ ನನಗೆ. ಪ್ರತಿಯೊಬ್ಬರು ಇದ್ದ ದೊಡ್ಡ ದಾನಿಗಳು ಶಾಲೆಯ ಬಗ್ಗೆ ಒಂದು ಕನ್ನಡ ಶಾಲೆ ಆಗಲಿ ಆದರೆ ಇಂಗ್ಲೀಷ್ ಶಾಲೆ ಯಾವುದೇ ಆಗಲಿ ಒಂದು ಶಾಲೆಗೊಂದು ಪ್ರೋತ್ಸಾಹ ಕೊಡಿ. ದೊಡ್ಡ ದೇವಸ್ಥಾನಗಳಿತ್ತು, ಕ್ರಿಶ್ಚಿಯನಲ್ಲಿ ಚರ್ಚ್ ಒಟ್ಟಿಗೆ ದೇವಸ್ಥಾನ ಮುಂದುವರಿಸ್ತಾರೆ, ಹಾಗೆ ಹಿಂದೂಗಳು ಶಾಲೆ ಮತ್ತು ದೇವಸ್ಥಾನ ಒಟ್ಟಿಗೆ ಕೂರಿಸಿ ಮುಂದುವರಿಸಿ, ಆಗ ಮಕ್ಕಳ ವಿದ್ಯೆಯನ್ನು ಬಡವರ ಮಕ್ಕಳು ಮುಂದೆ ಹೋಗ್ತಾರೆ. ಆ ರೀತಿ ಭಾವನೆ ಅನ್ಸುತ್ತೆ. ಖಾಲಿ ದೇವಸ್ಥಾನಕ್ಕೆ ಬೆಳ್ಳಿ ಬಂಗಾರ ಅಂತ ಇದು ಮಾಡೋದಕ್ಕಿಂತ ಅದೇ ಶಾಲೆ ಕೊಡಿ. ಶಾಲೆಯನ್ನು ವಿದ್ಯೆ ಇಲ್ಲದ್ರೆ ಯಾವ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತದೆ ನನಗೆ. ವಿದ್ಯೆ ಫಸ್ಟಿಗೆ ಮಗುವೇ ದೊಡ್ಡ ದೇವರು ಹಾಗೆ ಅನಿಸ್ತದೆ ನನಗೆ. ಹಾಗೆ ಸೊ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ವಿದ್ಯೆಯನ್ನ ಪಡೆಯಲಿಲ್ಲ, ಇನ್ನೊಬ್ಬರಾದ್ರೂ ಪಡೀಲಿ ಖಂಡಿತ ಅನ್ಸುತ್ತೆ ನನಗೆ. ಆ ರೀತಿ ಅನ್ಸ್ತದೆ ನಮಗೆ. 5ನೇ ಪಾಸ್ ನಾನು ಸಾಧಾರಣ ಮಟ್ಟಿಗೆ ಶಾಲೆ ಕಲಿಯೋದ್ರಲ್ಲಿ ಇದ್ದೆ ನಾನು, ತುಂಬ ಕಷ್ಟ ಆಗಿನ ಪರಿಸ್ಥಿತಿ, ನಾನೇ ದೊಡ್ಡವನು. ಹಾಗಾಗಿ ನನಗೆ ಹಾಗನ್ನಿಸ್ತದೆ, ನಾನು ಕಲ್ತಿಲ್ಲ, ಮುಂದಿನ ಪೀಳಿಗಾದರೆ ಮುಂದೆ ಹೋಗಲಿ ಅನ್ನೋ ಆ ಭಾವನೆ ಒಂದು ನನ್ನ ಹತ್ರ ಇದೆ. ಎಸ್, ಈ ರೀತಿಯಾದಂತಹ ಮುಖಚರ್ಯೆ ಇದೆ, ಮೋದಿಯವರನ್ನು ಹೋಲ್ತೀರಿ. ಇನ್ನೂ ಏನಾದರೂ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಅಥವಾ ಮುಂದೆ ಏನಾದರೂ ಪ್ಲ್ಯಾನ್ಸ್ಗಳಿದೆಯಾ, ಏನಾದರೂ ಮಾಡುವಂಥ? ಇಲ್ಲ ನನ್ನ ಹತ್ರ ಎಂತ ಪ್ಲ್ಯಾನ್ ಇಲ್ಲ. ಮುಂದೆ ನನ್ನನ್ನು ಯಾವ ರೀತಿ ಒಳ್ಳೆಯ ಕೆಲಸಕ್ಕೆ ಒಂದು ದಾರಿಯನ್ನು ತೋರಿಸ್ತಾರೆ ಆ ದಾರಿಯಲ್ಲಿ ನಾನು ಹೋಗ್ಬೇಕಂತಿದ್ದೀನಿ. ಕೆಟ್ಟ ಕೆಲಸ ಅಂತೂ ನಂಗೆ ಯಾರು ಎಂತ ಮಾಡಬೇಡಿ, ಒಳ್ಳೆ ಕೆಲಸದಿಂದ ಮುಂದೆ ಹೋಗೋದು ನಾನು ಆ ದಾರಿಯಲ್ಲಿ ನನ್ನ ಅನಿಸಿಕೆ ಆಗಿದೆ. ಎಸ್, ಗುಜರಾತ್ನ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಲ್ಲಿನ ಅಭಿವೃದ್ಧಿ ಹಾಗೂ ಕರ್ನಾಟಕದ ಒಂದು ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಏನು, ಹಾಗೂ ಇಲ್ಲಿನ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ, ಏನಾದರೂ ಡಿಫ್ರೆನ್ಸ್ ಅಂದರೆ ನನಗೆ ಸಾಧಾರಣ ಕಾರ್ಕಳ ಸುನೀಲ್ ಕುಮಾರ್ ಅವರ ಕಾರ್ಯಕರ್ತರ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತದೆ. ಒಂದು ಸಜ್ಜನಶೀಲತೆ ಅವರ ಕಾರ್ಯಕರ್ತರಲ್ಲಿ ಇದ್ದಾರೆ, ತುಂಬ ಹೆಮ್ಮೆ ಅನಿಸ್ತದೆ. ಹಳ್ಳಿಯಿಂದ ಬಂದಿದ್ದಲ್ಲ, ಅಲ್ಲೆಲ್ಲಿ ಕವರ್ ಆಗಿ ತುಂಬ ಹೆಮ್ಮೆ ಅನಿಸ್ತದೆ. ಸುನೀಲ್ ಕುಮಾರ್ ಅವರು ಹಾಗಿದ್ದಾರೆ, ಏನು ತಪ್ಪಿದ್ರೆ ನಮ್ಮ ಹತ್ರ ಹೇಳಿ
ನಾವು ಕೂತ್ಕೊಂಡು ಚರ್ಚೆ ಮಾಡುವ, ಏನಿದ್ರು ಹೇಳಿ. ಅಭಿವೃದ್ಧಿ ಎಲ್ಲಿ ಕುಂಟಿದ, ರಸ್ತೆ ಇದೆಲ್ಲ ನೋಡಿ ಕಾರ್ಕಳ ಇದ್ರದ್ದು ತುಂಬ ಹೆಮ್ಮೆ ಅನಿಸ್ತದೆ ನನಗೆ. ನಮ್ಮ ಉಡುಪಿ ಇದಕ್ಕಿಂತಲೂ ಉಡುಪಿಯಲ್ಲಿ ಜನಸಂಖ್ಯೆ ಎಲ್ಲಿದೆ ಅಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಜನಸಂಖ್ಯೆ ಇಲ್ಲದೆ ಅಲ್ಲಿ ಹಾಗಲ್ಲ, ಭೇದ ಭಾವ ತೋರಿಸದೆ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಮುಂದೆ ಸುನೀಲ್ ಕುಮಾರ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಖಂಡಿತವಾಗಿ. ಸೊ ಅಲ್ಲಿನ ಅಭಿವೃದ್ಧಿ ಹಾಗೂ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಏನಾದರೂ ಅಂದರೆ ವ್ಯತ್ಯಾಸಗಳಿದೆಯಾ? ವ್ಯತ್ಯಾಸ ತುಂಬ ಉಂಟು ಸರ್, ತುಂಬ ಉಂಟು. ಅಂದರೆ ಅಲ್ಲಿ ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತು ಅಲ್ಲಿ ತುಂಬ ಅಭಿವೃದ್ಧಿ. ಎಸ್, ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ. ಹಾಗೆ ಮೋದಿಯವ್ರ ಥರನೇ ಹೋಲ್ತೀರಿ, ಬಹುಶಃ ಜನರಿಗೂ ಕೂಡ ಈಗ ಕನ್ಫ್ಯೂಷನ್ಸ್ ಆಗಿರ್ಬೋದು, ಮೋದಿಯಾ ಬೇರೆಯವರ ಅನ್ನುವಂಥದ್ದು. ಸೊ ನಮ್ಮ ಜೊತೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ, ಹಾಗೆ ನಿಮ್ಮ ಒಂದು ಜೀವನದ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ, ಹಾಗೂ ಗುಜರಾತ್ ಚುನಾವಣಾ ಪ್ರಚಾರದ ಒಂದು ಅನುಭವಗಳನ್ನು ಹೇಳಿ ನಮ್ಮ ಜೊತೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ, ಮೋದಿಯ ಚಹರೆಯನ್ನ ಹೋಲುವಂತಹ ಸದಾನಂದ್ ನಾಯಕ್ ರವರ ಜೀವನ ಹಾಗೂ ಗುಜರಾತ್ ಚುನಾವಣಾ ಪ್ರಚಾರದಲ್ಲಿ ಹೋದಂತಹ ಸಮಯದಲ್ಲಿ ಅವರಿಗಾದಂತಹ ಅನುಭವಗಳು, ಹಾಗೆ ಅವರ ಮನೆಯವರ ಸಪೋರ್ಟ್ ಎಲ್ಲ ಬಗ್ಗೆ ಇವತ್ತು ನಮ್ಮ ಜೊತೆ ಬಹಳ ಚೆನ್ನಾಗಿ ಮಾತನಾಡಿದ್ರು. ಮನಸ್ಸು ಬಿಚ್ಚಿ ನಮ್ಮ ಜೊತೆ ಸದಾನಂದ್ ನಾಯಕ್ ರವರು ಮಾತಾಡಿದ್ರು. ಬಹುಶಃ ಹೆಚ್ಚಿನ ಜನರಿಗೆ ಸದಾನಂದ್ ನಾಯಕ್ ರವರು ಮೋದಿ ತರನೇ ಹೋಲ್ತಾರೆ ಅನ್ನುವಂಥ ವಿಷಯ ಗೊತ್ತಿತ್ತು. ಅವರ ಜೀವನ ಏನು, ಅವರು ಎಲ್ಲಿನವರು, ಯಾವ ರೀತಿ ಕುಟುಂಬ ಹಿನ್ನೆಲೆ ಉಳ್ಳವರು ಅನ್ನುವಂತಹ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಸದಾನಂದ್ ನಾಯಕ್ ರವರ ಜೀವನವನ್ನ ಪರಿಚಯಿಸುವಂತಹ ಒಂದು ಕಾರ್ಯವನ್ನ ಮಾಡಿದ್ದೇವೆ. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.